विहारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय जय प्रभुपाद जय जय श्रील प्रभुपाद जय निताय गौर हरि बोल जय निताय गौर हरि बोल हरे कृष्ण। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण। ಎಲ್ಲರಿಗೂ ಕೃಷ್ಣ ಬುಕ್ ರೀಡಿಂಗ್ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನ ಕೊಟ್ಟಂತಹ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ, ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ, ನೀವೇ ಸ್ಕ್ರೀನ್ ಶೇರ್ ಮಾಡ್ತೀರಾ? ನೀವು ಮಾಡಿ ಮಾತಾಜಿ. ನಿಮ್ಗೆ ಓದಿಸ್ಲಿಕ್ಕೆ ಕಷ್ಟ ಆಗ್ತದೆ ಈ ತರ ಮಾಡಿದ್ರೆ? ನಾನು ಇಲ್ಲ ಮಾತಾಜಿ, ಪ್ರಾಬ್ಲಮ್ ಇಲ್ಲ ಮಾತಾಜಿ. ಓಕೆ, ಸ್ವಲ್ಪ ನೀವು ಸ್ಕ್ರೀನ್ ಶೇರ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕನ್ವೀನಿಯಂಟ್ ಆಗ್ತದೆ. ಹೌದು, ಅದಕ್ಕೋಸ್ಕರ. ಓಕೆ ಮಾತಾಜಿ. ಓಕೆ, ನಾಗವೇಣಿ ಮಾತಾಜಿ ಇದ್ದಾರಾ? ನಾಗವೇಣಿ ಮಾತಾಜಿ ಇದ್ದಾರಲ್ಲಿ? ಇಲ್ಲ ಮಾತಾಜಿ, ಅವರು ಒಂದು ಪ್ರೇಯರ್ ಮಾಡ್ತಾರಲ್ಲ ಸ್ಟಾರ್ಟಿಂಗ್. ಕೃಷ್ಣ ಕೃಷ್ಣ, ಹೌದು. ಚಿಕ್ಕಮೂರ್ತಿ ಮಾತಾಜಿ ಇದ್ದಾರಲ್ವಾ ಮಾತಾಜಿ? ಉಷಾ ಭಟ್ ಮಾತಾಜಿನ ಇದ್ದಾರೆ. ಹೇಳಿ, ಯಾರಾದ್ರೂ ಹೇಳಿ. ಮೋಹಿನಿ ಮಾತಾಜಿ. हरे कृष्ण 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 हे 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 कृष्ण 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 रक्ष माम् कृष्ण 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 रक्ष माम् कृष्ण 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 पाहि माम् कृष्ण 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 पाहि माम् कृष्ण 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 रक्ष माम् कृष्ण 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 रक्ष माम् कृष्ण 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 पाहि माम् कृष्ण 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 पाहि माम् राम राघव राम राघव राम राघव रक्ष माम्
ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ರಾಮ ಕೇಶವ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಪ್ರಣಾಮಗಳು. ಇವತ್ತು ಅಧ್ಯಾಯ 69 ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳು ಅಂತೇಳಿ ಓದ್ಬೋದು. ಮಾತಾಜಿ ಪ್ರೇಯರ್ ಮಾಡಿ. ಮಾತಾಜಿ ಪ್ರೇಯರ್ ಆಯ್ತಾ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಎಸ್ ಮಾತಾಜಿ. ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳು. ವೈದಿಕ ಮಂತ್ರಗಳು ದೇವೋತ್ತಮ ಪರಮ ಪುರುಷನು ಯಾವ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ ಎಂದು ಹೇಳುತ್ತವೆ. ನಾ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಪರಮಪ್ರಭುವು ಮಾಡಬೇಕಾದ ಕೆಲಸವು ಏನೂ ಇಲ್ಲದಿದ್ದರೆ ಪರಮಪ್ರಭುವಿನ ಕೆಲಸ ಕಾರ್ಯಗಳನ್ನು ಕುರಿತು ನಾವು ಮಾತನಾಡುವುದು ಹೇಗೆ? ಕೃಷ್ಣನು ಕೆಲಸ ಮಾಡುವ ರೀತಿಯಲ್ಲಿ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಹಿಂದಿನ ಅಧ್ಯಾಯದಿಂದ ಸ್ಪಷ್ಟವಾಗುತ್ತದೆ. ಪ್ರಭುವಿನ ಚಟುವಟಿಕೆಗಳನ್ನು ಅನುಸರಿಸಬೇಕು, ಆದರೆ ಅವುಗಳನ್ನು ಅನುಕರಿಸಲು ಸಾಧ್ಯವಿಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಉದಾಹರಣೆಗೆ, ಗೃಹಸ್ಥನಾಗಿ ಕೃಷ್ಣನು ನಡೆಸಿದ ಆದರ್ಶ ಜೀವನವನ್ನು ಅನುಸರಿಸಬೇಕು, ಆದರೆ ಕೃಷ್ಣನಂತೆ ಹಲವು ರೂಪಗಳಲ್ಲಿ ವಿಸ್ತರಣೆ ಮಾಡಿಕೊಂಡು ಅವನನ್ನು ಅನುಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣನು ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದರೂ ಅದೇ ಕಾಲದಲ್ಲಿಯೇ ದೇವೋತ್ತಮ ಪರಮಪುರುಷನ ಸ್ಥಾನವನ್ನು ನಿರ್ವಹಿಸುತ್ತಿದ್ದ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಾಗಿ ಕೃಷ್ಣನು ತನ್ನ ಪತ್ನಿಯರೊಡನೆ ನಡೆದುಕೊಂಡ ರೀತಿಯನ್ನು ನಾವು ಅನುಸರಿಸಬಹುದು, ಆದರೆ ಏಕಕಾಲದಲ್ಲಿ 16,000 ಮಂದಿ ಪತ್ನಿಯರೊಂದಿಗೆ ಅವನು ನಡೆದುಕೊಂಡ ರೀತಿಯನ್ನು ಅನುಕರಿಸಲು ಸಾಧ್ಯವಿಲ್ಲ. ಇದರಿಂದ ನಿರ್ಣಯವೆಂದರೆ ನಾವು ಆದರ್ಶ ಗೃಹಸ್ಥರಾಗಲು ಕೃಷ್ಣನು ಮೆರೆದ ದೈನಂದಿನ ಚಟುವಟಿಕೆಗಳನ್ನು ಅನುಸರಿಸಬೇಕು, ಆದರೆ ನಮ್ಮ ಬದುಕಿನ ಯಾವ ಘಟ್ಟದಲ್ಲಿಯೂ ಅವನನ್ನು ಅನುಕರಿಸಲು ಸಾಧ್ಯವಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನು ತನ್ನ 16,000 ಮಂದಿ ಪತ್ನಿಯರೊಂದಿಗೆ ಮಲಗಿಕೊಳ್ಳುತ್ತಿದ್ದ. ಆದರೆ ಸೂರ್ಯೋದಯಕ್ಕೆ 3 ಗಂಟೆಗಳ ಮೊದಲೇ ಬೆಳಗಿನ ಜಾವದಲ್ಲಿ ಏಳುತ್ತಿದ್ದನು. ಬ್ರಾಹ್ಮಿ ಮುಹೂರ್ತವು ಸಮೀಪಿಸಿದೆ ಎಂದು ಕೋಳಿಯ ಕೂಗು ಎಚ್ಚರಿಸುವಂತೆ ನಿಸರ್ಗವು ವ್ಯವಸ್ಥೆ ಮಾಡಿದೆ. ಗಡಿಯಾರಗಳ ಅಗತ್ಯವೇ ಇಲ್ಲ. ಪ್ರಾತಃ ಕಾಲದಲ್ಲಿ ಕೋಳಿಗಳು ಕೂಗುತ್ತಲೇ ಹಾಸಿಗೆಯಿಂದ ಏಳಲು ಹೊತ್ತಾಯಿತು ಎಂದು ತಿಳಿದುಕೊಳ್ಳಬೇಕು. ಆ ಸದ್ದನ್ನು ಕೇಳುತ್ತಲೇ ಕೃಷ್ಣನು ಹಾಸಿಗೆಯಿಂದೇಳುತ್ತಿದ್ದನು. ಆದರೆ ಅವನು ಅಷ್ಟು ಬೇಗ ಏಳುವುದು ಅವನ ಪತ್ನಿಯರಿಗೆ ಇಷ್ಟವಾಗುತ್ತಿರಲಿಲ್ಲ. ಕೃಷ್ಣನ ಪತ್ನಿಯರಿಗೆ ಅವನಲ್ಲಿ ಎಷ್ಟು ಮೋಹವಿತ್ತೆಂದರೆ ಅವನನ್ನು ಆಲಿಂಗಿಸಿಕೊಂಡು ಹಾಸಿಗೆಯಲ್ಲಿ ಮಲಗಿರುತ್ತಿದ್ದರು. ಆದರೆ ಕೋಳಿಗಳು
ಕೂಗಿದಾಗ ಕೃಷ್ಣನ ಪತ್ನಿಯರಿಗೆ ವಿಷಾದವಾಗುತ್ತಿತ್ತು. ಕೂಗಿದ ಕೋಳಿಗಳನ್ನು ಬೈಯುತ್ತಿದ್ದರು. ಪ್ರತಿ ಅರಮನೆಯ ಆವರಣದಲ್ಲಿ ಪಾರಿಜಾತದ ಹೂಗಳಿರುತ್ತಿದ್ದವು. ಪಾರಿಜಾತವು ಕೃತಕ ಪುಷ್ಪವಲ್ಲ. ಕೃಷ್ಣನು ಪಾರಿಜಾತ ಗಿಡಗಳನ್ನು ಸ್ವರ್ಗದಿಂದ ತಂದು ಎಲ್ಲ ಅರಮನೆಗಳಲ್ಲಿಯೂ ನೆನ್ನುವುದು ನಮಗೆ ನೆನಪಿದೆ. ಅರುಣೋದಯದ ಹೊತ್ತಿಗೆ ಸುಳಿಗಾಳಿಯು ಪಾರಿಜಾತ ಪುಷ್ಪದ ಪರಿಮಳವನ್ನು ಎಲ್ಲೆಡೆಗೆ ಕೊಂಡೊಯ್ಯುತ್ತಿತ್ತು. ಹಾಸಿಗೆಯಿಂದ ಏಳುತ್ತಲೇ ಕೃಷ್ಣನು ಆ ಪರಿಮಳವನ್ನು ಅಘ್ರಾಣಿಸುತ್ತಿದ್ದನು. ಈ ಪರಿಮಳದಿಂದಾಗಿ ಜೇನ್ನೊಣಗಳು ಝೇಂಕಾರವನ್ನು ಪ್ರಾರಂಭಿಸುತ್ತಿದ್ದವು ಮತ್ತು ಪಕ್ಷಿಗಳು ಮತ್ತು ಮಧುರವಾದ ಚಿಲಿಪಿಲಿ ಸದ್ದನ್ನು ಪ್ರಾರಂಭಿಸುತ್ತಿದ್ದವು. ಇವೆಲ್ಲವೂ ಸೇರಿ ವೃತ್ತಿಗಾಯಕರು ಕೃಷ್ಣನನ್ನು ಸ್ತೋತ್ರ ಮಾಡುತ್ತಿದ್ದಂತೆ ಕೇಳುತ್ತಿತ್ತು. ಕೃಷ್ಣನ ಪ್ರಥಮ ಪತ್ನಿಯಾದ ಶ್ರೀಮತಿ ರುಕ್ಮಿಣಿ ದೇವಿಗೆ ಇಡೀ ದಿನದಲ್ಲಿ ಬ್ರಾಹ್ಮ ಮುಹೂರ್ತವೇ ಅತ್ಯಂತ ಶುಭ ಕಾಲವೆಂದು ತಿಳಿದಿದ್ದರೂ ಬ್ರಾಹ್ಮ ಮುಹೂರ್ತವು ಪ್ರಾರಂಭವಾದಾಗ ಆಕೆಗೆ ಬಹಳ ಬೇಸರವಾಗುತ್ತಿತ್ತು. ಹಾಸಿಗೆಯಲ್ಲಿ ತನ್ನ ಪಕ್ಕದಿಂದ ಕೃಷ್ಣನು ಎದ್ದು ಹೋಗುವುದರಿಂದ ಅವಳಿಗೆ ಸಂತೋಷವಾಗುತ್ತಿರಲಿಲ್ಲ. ಶ್ರೀಮತಿ ರುಕ್ಮಿಣಿ ದೇವಿಗೆ ಬೇಸರವಾದರೂ ಕೃಷ್ಣನು ಬ್ರಾಹ್ಮ ಮುಹೂರ್ತಕ್ಕೆ ಸರಿಯಾಗಿ ಏಳುತ್ತಿದ್ದನು. ತನ್ನ ಹೆಂಡತಿಯ ಆಲಿಂಗನದಿಂದ ಎಷ್ಟೇ ಸಂತೋಷವಾದರೂ ಪ್ರಾತಃಕಾಲದಲ್ಲಿ ಬೇಗನೆ ಏಳುವುದನ್ನು ಆದರ್ಶ ಗೃಹಸ್ಥರು ಕೃಷ್ಣನ ಮೇಲ್ಪಂಕ್ತಿಯಿಂದ ಕಲಿಯಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾಸಿಗೆಯಿಂದೆದ್ದು ಕೃಷ್ಣನು ಬಾಯಿಯನ್ನು, ಕೈಗಳನ್ನು, ಪಾದಗಳನ್ನು ತೊಳೆಯುತ್ತಿದ್ದನು. ಕೂಡಲೇ ಕುಳಿತುಕೊಂಡು ತನ್ನನ್ನೇ ಧ್ಯಾನಿಸುತ್ತಿದ್ದನು. ಹೀಗೆಂದರೆ ನಾವು ಸಹ ಕುಳಿತುಕೊಂಡು ನಮ್ಮನ್ನೇ ಕುರಿತು ಧ್ಯಾನ ಮಾಡಬೇಕೆಂಬುದು ಅರ್ಥವಲ್ಲ. ನಾವು ಕೃಷ್ಣನನ್ನು, ರಾಧಾಕೃಷ್ಣನನ್ನು ಧ್ಯಾನಿಸಬೇಕು. ಇದು ನಿಜವಾದ ಧ್ಯಾನ. ಕೃಷ್ಣನು ಸ್ವತಃ ಕೃಷ್ಣನೇ ಆದುದರಿಂದ ಆತನು ಬ್ರಾಹ್ಮ ಮುಹೂರ್ತವನ್ನು ರಾಧಾಕೃಷ್ಣರನ್ನು ಕುರಿತು ಧ್ಯಾನ ಮಾಡಲು ಉಪಯೋಗಿಸಿಕೊಳ್ಳಬೇಕೆಂದು ನಮಗೆ ತಿಳಿಸಿಕೊಡುತ್ತಿದ್ದನು. ಹೀಗೆ ಮಾಡಿದ್ದರಿಂದ ಕೃಷ್ಣನಿಗೆ ಬಹಳ ತೃಪ್ತಿಯಾಗುತ್ತಿತ್ತು. ಬ್ರಾಹ್ಮ ಮುಹೂರ್ತ ಕಾಲವನ್ನು ರಾಧಾ ಮತ್ತು ಕೃಷ್ಣರ ಧ್ಯಾನಕ್ಕಾಗಿ ನಾವು ಬಳಸಿಕೊಂಡರೆ ಮತ್ತು ಇಡೀ ಮಾನವ ಕುಲಕ್ಕೆ ಪ್ರಾತಃ ಕಾಲ ಬೇಗನೆ ಎದ್ದ ಕೂಡಲೇ ಕೃಷ್ಣನ ಪ್ರಜ್ಞೆಯಲ್ಲಿ ತೊಡಗಬೇಕೆಂದು ಹೇಳಿಕೊಡಲು ಶ್ರೀ ರುಕ್ಮಿಣಿ ದೇವಿಯು ಮತ್ತು ಕೃಷ್ಣನು ಹೇಗೆ ಆದರ್ಶ ಗೃಹಸ್ಥರಾಗಿ ನಡೆದುಕೊಂಡರೆಂಬುದನ್ನು ಶಾಶ್ವತ ರೂಪಗಳನ್ನು ಧ್ಯಾನಿಸುವುದನ್ನು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದಕ್ಕೂ ವ್ಯತ್ಯಾಸವಿಲ್ಲ. ಕೃಷ್ಣನು ಧ್ಯಾನದ ವಿಷಯ ಹೇಳುವುದಾದರೆ ತನ್ನನ್ನೇ ಕುರಿತು ಧ್ಯಾನ ಮಾಡದೆ ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ. ಧ್ಯಾನದ ಗುರಿ ಬ್ರಹ್ಮನ್, ಪರಮಾತ್ಮ ಅಥವಾ ದೇವೋತ್ತ ಪರಮಪುರುಷ. ಆದರೆ ಕೃಷ್ಣನೇ ಈ ಮೂರು ಆಗಿದ್ದನು. ಅವನು ದೇವೋತ್ತ ಪರಮಪುರುಷನ ಭಗವಾನ್, ಅಂತರ್ಯಾಮಿಯಾದ ಪರಮಾತ್ಮನು ಅವನ ಸ್ವಾಂಶ ವಿಸ್ತೃತ ರೂಪ, ಸರ್ವವ್ಯಾಪಿಯಾದ ಬ್ರಹ್ಮಜ್ಯೋತಿಯು ಅವನ ದಿವ್ಯ ಶರೀರದ ಸ್ವಂತ ಕಿರಣಗಳು. ಆದುದರಿಂದ ಕೃಷ್ಣನು ಯಾವಾಗಲೂ ಒಬ್ಬನೇ, ಅವನಲ್ಲಿ ಭೇದ ಎನ್ನುವುದಿಲ್ಲ. ಸಾಮಾನ್ಯ ಜೀವಿಗಳು ಕೃಷ್ಣನಿಗೂ ಇದೇ ವ್ಯತ್ಯಾಸ. ಸಾಮಾನ್ಯ ಜೀವಿಗೆ ಅನೇಕ ಭಿನ್ನತೆಗಳುಂಟು. ಸಾಮಾನ್ಯ ಜೀವಿಯು ತನ್ನ ದೇಹದಿಂದ ಭಿನ್ನನು, ಇತರ ಜೀವಿ ವರ್ಗಗಳಿಗಿಂತ ಭಿನ್ನನು. ಯಾವುದೇ ಮನುಷ್ಯನು ಇತರ ಮನುಷ್ಯನಿಗಿಂತ ಭಿನ್ನನು ಮತ್ತು ಪ್ರಾಣಿಗಳಿಗಿಂತ ಭಿನ್ನನು. ಅವನು ದೇಹದಲ್ಲಿಯೇ ಹಲವಾರು ಅಂಗಗಳುಂಟು. ನಮಗೆ ಕೈಗಳಿವೆ ಮತ್ತು
ಕಾಲುಗಳಿವೆ, ಆದರೆ ನಮ್ಮ ಕೈಗಳು ಕಾಲುಗಳಿಂದ ಭಿನ್ನ ಭಿನ್ನ ಭಿನ್ನ. ಕೈಯು ಕಾಲಿನ ಕೆಲಸವನ್ನು ಮಾಡಲಾರದು, ಕಾಲು ಕೈ ಮಾಡುವ ಕೆಲಸವನ್ನು ಮಾಡಲಾರದು. ಕಣ್ಣುಗಳು ಕಿವಿಗಳನ್ನು ಕೇಳಲಾರವು, ಕಿವಿಗಳು ಕಣ್ಣಿನಂತೆ ನೋಡಲಾರವು. ಈ ವ್ಯತ್ಯಾಸಗಳನ್ನು ಶಾಸ್ತ್ರೀಯವಾಗಿ ಸ್ವಜ್ಜಿತ ಸ್ವಜ್ಜಿಯ ವಿಜ್ಜಿಯ ಎಂದು ಕರೆಯುತ್ತಾರೆ. ದೇಹದ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ನೀವು ಮಾಡ್ತಿಲ್ಲ ಮಾತಾಜಿ, ಎಲ್ಲ ಹಾ. ಸ್ವಲ್ಪ ಹೌದು, ಒನ್ಸ್ ನಾನು ಇದು ಮಾಡ್ತೇನೆ, ಒನ್ಸ್ ಹೇಳ್ತೇನೆ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ. ಕೃಷ್ಣನ ದೈನಂದಿನ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾರದರು ಅಲ್ಲಿ ಹೋಗಿ ನೋಡ್ತಾರೆ 16,000 ಪತ್ನಿಯರೊಟ್ಟಿಗೆ ಕೃಷ್ಣ ಯಾವ ರೀತಿ ತನ್ನ ಕರ್ತವ್ಯವನ್ನ ಗೃಹಸ್ಥನಾಗಿ ನಿರ್ವಹಿಸ್ತಾನೆ ಅಂತ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಇವತ್ತು ಯಾವ ರೀತಿ ಕೃಷ್ಣ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಕೊಂಡು, ಅಂದ್ರೆ ಇಲ್ಲಿ ವೈದಿಕ ಮಂತ್ರಗಳು, ದೇವೋತ್ತಮ ಪರಮ ಪುರುಷನು ಯಾವ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ. ಅಂದ್ರೆ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತದೆ 6.8 ರಲ್ಲಿ ಏನೋ ಹೇಳ್ತದೆ, ಅಂದ್ರೆ ನಾತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ಅಂತ ಹೇಳಿದ್ರೆ, ಭಗವಂತನಿಗೆ ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ವೈಯಕ್ತಿಕವಾಗಿ ಅವನು ಏನನ್ನು ಮಾಡುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವನು ಮಾಡಲು ಬಯಸುವ ಯಾವುದೇ ಕೆಲಸವನ್ನು ಕೂಡ ಅವನ ಭೌತಿಕ ಪ್ರಕೃತಿಯ ನಿಯಂತ್ರಣದ ಮೂಲಕ ಸಂಪೂರ್ಣವಾಗಿ ಮಾಡಲಾಗ್ತದೆ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಭಗವಂತ ಸರ್ವಶಕ್ತ ಆಗಿರುವುದರಿಂದ ಎಲ್ಲವೂ ಅವನಿಂದ ಸ್ವಾಭಾವಿಕವಾಗಿ ಮಾಡಲಾಗುತ್ತದೆ, ಸ್ವಯಂ ಚಾಲಿತವಾಗಿ ಮಾಡಲಾಗುತ್ತದೆ. ನಾವು ನೋಡ್ತೀವಿ ಅಲ್ವಾ, ಅವನಿಗೆ ಅನಂತ ಶಕ್ತಿ, ಅವನ ಅಪರಿಮಿತ ಶಕ್ತಿ ಇದೆ, ಅವನಿಗೆ ಬಾಹ್ಯ ಶಕ್ತಿ ಅಪರಿಮಿತವಾಗಿದೆ. ಅವುಗಳ ಮೂಲಕ ಈ ಎಲ್ಲ ಭೌತಿಕ ಪ್ರಪಂಚವನ್ನ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಎಲ್ಲರೂ. ಬೆಳಗಾಗ್ತದೆ, ರಾತ್ರಿ ಆಗ್ತದೆ, ಆ ಟೈಮ್ ಆಯಾ ಒಂದು ಋತುಮಾನಗಳಿಗೆ ಹವಾಮಾನ ಬದಲಾಗ್ತದೆ, ಎಲ್ಲವೂ ಆತರ ಆಗ್ತಾ ಇದೆ. ಅಂದ್ರೆ ಅವನ ಶಕ್ತಿಗಳು ಆ ರೀತಿ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಹೇಗೆ ನಾವೀಗ ಒಂದು ಮೆಷಿನ್ ಅಲ್ಲಿ ನಾವು ಏನು ಪ್ರೋಗ್ರಾಮಿಂಗ್ ಮಾಡಿಟ್ರೆ, ಕಂಪ್ಯೂಟರ್ ಅಲ್ಲಿ ಹೇಗೆ ಪ್ರೋಗ್ರಾಮಿಂಗ್ ಮಾಡಿಟ್ರೆ ಅದು ತನ್ನಷ್ಟಕ್ಕೆ ತಾನೇ ಎಲ್ಲವನ್ನ ಆಗ್ತಾ ಹೋಗ್ತದೆ. ನಾವು ಅದೇ ರೀತಿ ಇಲ್ಲಿ ಕೂಡ ಭಗವಂತ ಈ ಭೌತಿಕ ಶಕ್ತಿಗಳನ್ನ ಎಲ್ಲ ಈ ಒಂದು ಭೌತಿಕ ಪ್ರಪಂಚದ ನಿರ್ವಹಣೆ ಅವನು ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ಮಾಡ್ಬೇಕಾಗಿ ಏನಿಲ್ಲ. ಮತ್ತೆ ಇಲ್ಲಿ ಅವನು ಗೃಹಸ್ಥನಾಗಿ, ಅವನು ಇಲ್ಲಿ ಅವತಾರ ಎತ್ತಿ ಬರುವಾಗ ಗೃಹಸ್ಥನಾಗಿ ಎಲ್ಲ ಜೀವಿಗಳು, ಮಾನವರು ಯಾವ ರೀತಿ ಒಂದು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಾವು ನಿರತರಾಗ್ಬಹುದು ಅಂತ ಹೇಳ್ಕೊಂಡು ಮಾದರಿ ಆಗ್ಲಿಕ್ಕೆ ಬೇಕಾಗಿಲ್ಲಿ ನಮ್ಗೆ ತೋರಿಸಿಕೊಡ್ಲಿಕ್ಕೆ ಭಗವಂತ ಇಲ್ಲಿ ಆದರ್ಶಪ್ರಾಯರಾಗಿರ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣನು ಮಾಡುವ ಕೆಲಸ ಯಾವ ರೀತಿಯಲ್ಲಿ ಅಂದ್ರೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಅವನ ಅಂತರಂಗ ಶಕ್ತಿಯಿಂದ ಅಷ್ಟೇ ಆ ರೀತಿ ತನ್ನನ್ನ 16,000 ಗೋಪಿಕಾ ಸ್ತ್ರೀಯರಿದ್ರೆ ಅಷ್ಟೇ ತನ್ನನ್ನ ಕೂಡ ಅಷ್ಟೊಂದು ಕೃಷ್ಣನಾಗಿ ವಿಸ್ತರಣೆ ಆಗಿ ಅವರ ಜೊತೆ ಇರ್ತಾನೆ ಅಂತ ಹೇಳ್ಕೊಂಡು, ಅವನ ಅಂತರಂಗ ಶಕ್ತಿಯಿಂದ ಮಾತ್ರ ಸಾಧ್ಯ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾವು ಅವನನ್ನ ಅನುಕರಣೆ ಮಾಡಬಾರ್ದು, ಅನುಸರಿಸ್ಬೇಕು ಅಷ್ಟೇ. ಅವನ ಆದರ್ಶ ಜೀವನವನ್ನ ನಾವು ಅನುಸರಿಸ್ಬೇಕು ಹೊರತು ನಾವು ಅನುಕರಣೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಆ 16,000 ಪತ್ನಿ ಮಂದಿಯರೊಂದಿಗೆ ಮಲಗಿ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ತಾ ಇದ್ದ. ಅಲ್ಲಿ ರಾಣಿಯರಿಗೆ ತುಂಬಾ ಬೇಜಾರಾಗ್ತದೆ, ಅವನಿಂದ ಅಗಲ್ಬೇಕಾಗ್ತದೆ ಅಲ್ವಾ ಅಂತ ಹೇಳ್ಕೊಂಡು. ಹಾಗಾಗಿ ಆ ಕೋಳಿ ಕೂಗುವ, ಅಂದ್ರೆ ನಮ್ಗೇನು ಅಲಾರಾಮ್ ಬೇಕಾಗಿಲ್ಲ ಹೇಳಲಿಕ್ಕೆ. ಆ ಕೋಳಿ ಅಂದ್ರೆ ಆ ಭಗವಂತನ ವ್ಯವಸ್ಥೆ ಆ ರೀತಿ ಇರ್ತದೆ. ಬೆಳಗಿನ ಜಾವ 4 ಗಂಟೆಗೆ 3:15ಗೆಲ್ಲ ಕೋಳಿ ಕೂಗ್ತಾ ಇರ್ತವೆ. ಆ ಹೊತ್ತಲ್ಲಿ ನಾವು ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತೇಳಿ. ಅದೇ ರೀತಿ ಹಕ್ಕಿಗಳು ಕೂಡ ಆ ಟೈಮಿಗೆ ಚಿಲಿಪಿಲಿ ಅಂತ ಶುರು ಮಾಡ್ತವೆ ಅಲ್ಲ. ಯಾರಾದ್ರೂ ಒಬ್ಸರ್ವ್ ಮಾಡಿರ್ಬೋದು, ಹಕ್ಕಿಗಳು ಒಂದು ಮರದಲ್ಲಿ ಎಷ್ಟೊಂದು ಕೂಗ್ತಾ ಇರ್ತವೆ. ಅಂದ್ರೆ ಆ ಬೆಳಗ್ಗಿನ ಜಾವದಲ್ಲಿ ಅವುಗಳಿಗೆ ಯಾರು ಎಬ್ಬಿಸ್ತಾರೆ? ಇಲ್ಲ, ಅವು ತನ್ನಷ್ಟಕ್ಕೆ ತಾನೆ, ಅಂದ್ರೆ ಭಗವಂತನ ವ್ಯವಸ್ಥೆ ಆ ರೀತಿ ಇರ್ತದೆ ಅಂತೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಂದ್ರೆ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಬೆಳಗಿನ ಜಾವದ ಒಂದು ಹಾಡಿಗೆ ಏನೋ ಹೇಳ್ತಾರಲ್ವಾ, ಆ ರೀತಿ ಉದಯರಾಗ ಹಾಡ್ತಾ ಇರ್ತವೆ ಅವೆಲ್ಲ. ಆ ರೀತಿ ಆ ಟೈಮಲ್ಲಿ ಹೇಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ದನ್ನು ಕೇಳುತ್ತಲೇ ಕೃಷ್ಣನು ಹಾಸಿಗೆಯಿಂದ ಹೇಳ್ತಾ ಇದ್ದ ಅಂತ ಹೇಳ್ಕೊಂಡು. ಪ್ರತಿ ಅರಮನೆ ಮತ್ತೆ ಅಲ್ಲಿ ಆತರ ಕೋಳಿ ಕೂಗಿದಾಗ ಅವನ ಪತ್ನಿಯರಿಗೆ ವಿಷಾದ ಆಗ್ತಾ ಇತ್ತು, ಬೈತಾ ಇದ್ರಂತೆ. ಯಾಕಾದ್ರೂ ಇಷ್ಟು ಬೇಗ ಅಂದ್ರೆ ಕೃಷ್ಣ ಅಲ್ಲಿ ಒಂದು ಕ್ಷಣ ಕೂಡ ಇರ್ತಾ ಇರ್ಲಿಲ್ಲ. ಆ ಬ್ರಾಹ್ಮಿ ಮುಹೂರ್ತ ಆ ಬೆಳಗಿನ ಜಾವ ಎದ್ದು ಅವನ ದೈನಂದಿನ ಅಂದ್ರೆ ಧ್ಯಾನ ಮಾಡುವುದ್ರಲ್ಲಿ ತೊಡಗಿಸ್ಕೊಳ್ತಾ ಇದ್ದ ಅಂತ ಹೇಳ್ಕೊಂಡು. ಹಾಗಾಗಿ ಅವರು ಕೋಳಿಗಳನ್ನ ಬೈತಾ ಇದ್ರು ಅಂತ ಹೇಳ್ತದೆ. ಹಾಗೆ
ಅಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆ ಕೂಡ ಪಾರಿಜಾತ ಹೂ ಅಂತ ಹೇಳಿದ್ರೆ ಇಲ್ಲಿಯ ಪಾರಿಜಾತ ಹೂವಿನಂತಲ್ಲ, ಆ ಪಾರಿಜಾತ ಸ್ವರ್ಗಲೋಕದಿಂದ ತಗೊಂಡ್ ಬಂದಿರುವಂತದ್ದು ಪಾರಿಜಾತ ಅಂತೇಳಿ. ಅದರ ಒಂದು ಸುವಾಸನಾಯುಕ್ತ ಗಾಳಿ, ಅರುಣೋದಯದ ಹೊತ್ತಿಗೆ ಸುಳಿಗಾಳಿಯು ಪಾರಿಜಾತದ ಪುಷ್ಪದ ಪರಿಮಳವನ್ನ ಎಲ್ಲೆಡೆಗೆ ಕೊಂಡೊಯ್ಯುತ್ತಿತ್ತು ಅಂತ ಹೇಳ್ಕೊಂಡು. ಹಾಗೆ ಅಲ್ಲಿ ಏನು ಯಾವ ರೀತಿ ಬ್ರಾಹ್ಮ ಮುಹೂರ್ತವೇ ಅತ್ಯಂತ ಶುಭ ಕಾಲ ಅಂತ ರುಕ್ಮಿಣಿ ದೇವಿಗೆ ತಿಳಿದಿದ್ರು ಕೂಡ ಆ ಬ್ರಾಹ್ಮ ಮುಹೂರ್ತ ಪ್ರಾರಂಭವಾದಾಗ ಆಕೆಗೆ ಬೇಸರ ಆಗ್ತಾ ಇತ್ತು, ಅಂದ್ರೆ ಅವನ ಅಗಲಿಕೆಗಾಗಿ ಅವಳಿಗೆ ಬೇಸರ ಆಗ್ತಾ ಇತ್ತು. ಹಾಗೆ ಕೃಷ್ಣ ಎದ್ದು ಹೋಗುವುದರಿಂದ ಅವಳಿಗೆ ಸಂತೋಷ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವೇನ್ ನಮ್ಗೆ ಮೆಸೇಜ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಬ್ರಾಹ್ಮಿ ಮುಹೂರ್ತಕ್ಕೆ ಏಳ್ಬೇಕು, ಎದ್ದು ಭಗವಂತನ ಧ್ಯಾನ, ಪೂಜೆ ಇತ್ಯಾದಿ ಜಪಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ನಮ್ಗಿರುವಂತದ್ದು ಒಂದು ಮೆಸೇಜ್. ಅಂದ್ರೆ ಆದರ್ಶ ಗೃಹಸ್ಥನು ಕೃಷ್ಣನ ಮೇಲ್ಪಂಕ್ತಿಯಿಂದ ಕಲಿಬೇಕು, ಅಂದ್ರೆ ಅವನು ಮಾದರಿಯಾಗಿದ್ದಾರೆ ನಮ್ಗೆ, ಆ ರೀತಿ ನಾವು ಮಾಡ್ಬೇಕು. ಆದ್ರೆ ಭಗವಂತನಿಗೆ ಆ ರೀತಿ ಮಾಡ್ಬೇಕು ಅಗತ್ಯ ಇಲ್ಲ. ನಾತಸ್ಯ ಕಾರ್ಯ ಕರಣಂಚ ವಿದ್ಯತೆ. ಆದ್ರೂ ನಮ್ಗೆಲ್ಲ ನಾವು ಯಾವ ರೀತಿ ಬದುಕ್ಬೇಕು ಅಂತ ತೋರಿಸ್ಲಿಕ್ಕೆ ಬೇಕಾಗಿ ಆತರ ಅವನು ಬದುಕಿ ತೋರಿಸಿದ ಅಂತ ಹೇಳ್ಕೊಂಡು. ಆಮೇಲೆ ಎದ್ಮೇಲೆ ಕೈ ಕಾಲು ಪಾದಗಳನ್ನ ತೊಳೆದು, ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತಾ ಇದ್ದ. ಅಂದ್ರೆ ನಾವ್ ಯಾರನ್ನ ಧ್ಯಾನ ಮಾಡ್ಬೇಕು? ಸ್ವತಃ ಕೃಷ್ಣ ಅವನೇ ಭಗವಂತ, ಆದ್ರೂ ಅವನು ಕೂಡ ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಮ್ಗೆ ತೋರಿಸ್ಲಿಕ್ಕೆ ನೀವು ಕೂಡ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಇದರಲ್ಲಿ ನಾವು ಸೇವೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಕೃಷ್ಣನನ್ನು ಆ ರೀತಿ ನಾವು ಧ್ಯಾನಿಸ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮಾಡದಿದ್ದರೆ ಹೀಗೆ ಮಾಡದ್ದರಿಂದ ಕೃಷ್ಣನಿಗೆ ಬಹಳ ತೃಪ್ತಿ ಆಗುತ್ತಿತ್ತು ಅಂತ ಹೇಳಿದ್ರೆ, ರಾಧಾಕೃಷ್ಣರನ್ನು ಕುರಿತು ಧ್ಯಾನ ಮಾಡಲು ಉಪಯೋಗಿಸಿಕೊಳ್ಳಬೇಕೆಂದು ನಮಗೆ ತಿಳಿಸಿಕೊಡುತ್ತಿದ್ದನು. ಹೀಗೆ ಮಾಡಿದ್ದರಿಂದ ಕೃಷ್ಣನಿಗೆ ಬಹಳ ತೃಪ್ತಿ ಆಗ್ತಾ ಇತ್ತು. ಭಗವಂತನನ್ನ ನಾವು ಪ್ರೀತಿ ಪಡಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ರೀತಿಯ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ರಾಧಾಕೃಷ್ಣರ ಶಾಶ್ವತ ರೂಪಗಳನ್ನ ಧ್ಯಾನಿಸುವುದಕ್ಕೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದಕ್ಕೂ ವ್ಯತ್ಯಾಸವಿಲ್ಲ ಅಂತೇಳಿ ಇಲ್ಲಿ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು ಅದು ಒಂದು ಧ್ಯಾನ ತಪಸ್ಸು ಅಂತ ಆಗ್ತದೆ. ಅದೇ ರೀತಿ ತನ್ನನ್ನೇ ಕುರಿತು ಧ್ಯಾನ ಮಾಡಿದ ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ ಅಲ್ವಾ. ಅವನೇ ಭಗವಂತ, ಅವನು ಇನ್ಯಾರನ್ನ ಧ್ಯಾನ ಮಾಡ್ಬೇಕು, ಅವನನ್ನೇ ಧ್ಯಾನ ಮಾಡ್ತಾನೆ. ಅಂದ್ರೆ ಯಾವ ರೀತಿ ಈ ಒಂದು ಭೌತಿಕ ಶಕ್ತಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅದರ ಬಗ್ಗೆ ಎಲ್ಲ ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನದ ಗುರಿ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ದೇವೋತ್ತಮ ಪರಮ ಪುರುಷ. ಆದರೆ ಈ ಕೃಷ್ಣನೇ ಈ ಮೂರು ಆಗಿರ್ತಾನೆ. ಹಾಗೆ ಅವನು ದೇವೋತ್ತಮ ಪರಮ ಪುರುಷ ಭಗವಾನ್, ಅಂತರ್ಯಾಮಿಯಾಗಿ ಪರಮಾತ್ಮನಾಗಿ ಎಲ್ಲ ಜೀವರಾಶಿಗಳೊಳಗೆ ಅಣುರೇಣು ತೃಣಕಾಷ್ಟದೊಳಗೆ ಕೂಡ ಅವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರ್ತಾನೆ ಅಲ್ವಾ. ಸರ್ವಾಂತರ್ಯಾಮಿ ಭಗವಂತ ಪರಮಾತ್ಮ ರೂಪಿಯಾಗಿ ಅವನ ಸ್ವಾಂಶ ವಿಸ್ತೃತ ರೂಪ, ಅದು ಸರ್ವವ್ಯಾಪಿಯಾದ ಬ್ರಹ್ಮ ಜ್ಯೋತಿಯು ಅವನ ದಿವ್ಯ ಶರೀರದ ಸ್ವಂತ ಕಿರಣಗಳು. ಅದೇ ರೀತಿ ಈ ಬ್ರಹ್ಮನ್ ಅಂತ ಹೇಳಿದ್ರೆ ಭಗವಂತನ ದೇಹದಿಂದ ಹೊರಬರುವಂತ ಒಂದು ಕಿರಣ, ಆ ಪ್ರಕಾಶ, ಅಷ್ಟೊಂದು ಪ್ರಜ್ವಲಿತವಾದ ಪ್ರಕಾಶ ಆ ಬ್ರಹ್ಮ ಜ್ಯೋತಿ. ಅಲ್ಲಿ ಕೂಡ ಅವನ ದಿವ್ಯ ಶರೀರದ ಸ್ವಂತ ಕಿರಣಗಳೇ ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಇರುವಂತದ್ದು. ಆದ್ದರಿಂದ ಕೃಷ್ಣನು ಯಾವಾಗಲೂ ಒಬ್ಬನೇ, ಅವನಲ್ಲಿ ಭೇದ ಎನ್ನುವುದಿಲ್ಲ. ಸಾಮಾನ್ಯ ಜೀವಿಗೂ ಕೃಷ್ಣನಿಗೂ ಇದೇ ವ್ಯತ್ಯಾಸ ಅಂತ ಹೇಳಿದ್ರೆ, ಜೀವಿಗಳು ಕೂಡ ಭಗವಂತನಿಂದ ಬೇರ್ಪಟ್ಟ ವಿಭಿನ್ನಾಂಶ ಆಗಿರ್ಬೋದು, ಆದ್ರೆ ನಾವೊಂದು ಅಣುವಿನಷ್ಟು ಅಷ್ಟೇ. ಆದ್ರೆ ಭಗವಂತ ವಿಭು, ಅವನ ಇಡೀ ದೇಹವೇ ಆತ್ಮ. ನಮ್ಮ ದೇಹದಲ್ಲಿ ಒಂದು ಕೂದಲಿನ ಮುನೆ ತುದೆಯ 10,000 ಪಾಲಿನ ಒಂದು ಪಾಲು ಆತ್ಮ ಅಂತ ಹೇಳುವಂತದ್ದು, ಒಂದು ಅಣು ಅಷ್ಟೇ. ಅದು ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ಗಾತ್ರದಲ್ಲಿ ಇರ್ತದೆ. ಆದ್ರೆ ಭಗವಂತ ವಿಭು, ಅವನು ನಮ್ಗೆ ಮತ್ತೆ ಅವನಿಗೆ ವ್ಯತ್ಯಾಸ ಅಂತ ಹೇಳಿದ್ರೆ ಅವನ ದೇಹದಿಂದ ಬರುವ ಒಂದು ಪ್ರಭೆ ಏನಿದೆ ಅದು ಬ್ರಹ್ಮ ಜ್ಯೋತಿ, ಅಷ್ಟು ಪ್ರಭೆ ಇದೆ ಅವನ ಇದರಲ್ಲಿ. ಮತ್ತೆ ಸಾಮಾನ್ಯ ಜೀವಿಗೂ ಕೃಷ್ಣನಿಗೂ ಇದೇ ವ್ಯತ್ಯಾಸ. ಸಾಮಾನ್ಯ ಜೀವಿಗೆ ಅನೇಕ ಭಿನ್ನತೆಗಳುಂಟು. ಸಾಮಾನ್ಯ ಜೀವಿಯು ತನ್ನ ದೇಹದಿಂದ ಭಿನ್ನನು ಅಲ್ವಾ. ನಮ್ಮ ದೇಹ ಬೇರೆ, ಆತ್ಮ ಬೇರೆ ಅಲ್ವಾ. ನಮ್ಮ ದೇಹ ಈ ಪಂಚಮಹಾಭೂತಗಳಿಂದ ಆಗಿರುವಂತದ್ದು. ಆ ದೇಹ ಅದು ಆತ್ಮ ಇರುವಷ್ಟು ದಿವಸ ಮಾತ್ರ, ಆತ್ಮ ಹೋದ್ರೆ ಅದು ಕೊಳೆತು ನಾರುವಂತ ಒಂದು ದೇಹ. ಆದ್ರೆ ಭಗವಂತನ ಇಡೀ ದೇಹವೇ ಆತ್ಮ. ಆತರ ನಮ್ಗೆ ಮತ್ತೆ ಅವನಿಗೆ ಭಿನ್ನತೆಗಳು ಅನೇಕ ಉಂಟು. ನಿತ್ಯೋ ನಿತ್ಯಾನಾಂ ಚೇತನಾಶ್ಚೇತನಾಂ ಏಕೋ ಬಹುನಾಂ ವಿದದಾತಿ ಕಾಮನ್. ಭಗವಂತ ಒಬ್ಬನೇ ಆಗಿದ್ರು ಕೂಡ ಇಡೀ ಎಲ್ಲಾ ಒಂದು ಬ್ರಹ್ಮಾಂಡಗಳ ಒಂದು ಪಾಲಕ, ಪೋಷಕ, ನಿರ್ವಹಣೆ ಎಲ್ಲನೂ ಮಾಡ್ತಾನೆ ಅವನು.
ಹಾಗೆ ಎಲ್ಲ ಜೀವಿಗಳಿಗೆ ಬೇಕಾದ ಎಲ್ಲ ಒಂದು ಪಾಲನೆಯನ್ನ ಅವನು ಮಾಡ್ತಾನೆ, ಒಬ್ಬನೇ ಆಗಿದ್ದು ಕೂಡ ಮಾಡ್ತಾನೆ. ಆ ರೀತಿ ಇತರ ಜೀವಿ ವರ್ಗಗಳಿಗಿಂತ ಭಿನ್ನನು. ಯಾವುದೇ ಮನುಷ್ಯನು ಇತರ ಮನುಷ್ಯರಿಗಿಂತ ಭಿನ್ನನು ಮತ್ತು ಪ್ರಾಣಿಗಳಿಗಿಂತ ಭಿನ್ನನು. ಅವನ ದೇಹದಲ್ಲಿಯೇ ಹಲವಾರು ಅಂಗಾಂಗಗಳುಂಟು. ನಮಗೆ ಕೈಗಳಿವೆ ಮತ್ತು ಕಾಲುಗಳಿವೆ, ಆದರೆ ನಮ್ಮ ಕೈಗಳು ಕಾಲುಗಳಿಂದ ಭಿನ್ನ ಅಲ್ವಾ. ನಮಗೆ ನಮ್ಮ ಅಂಗಗಳು ನಮ್ಗೆ ಸಹ ಇದೆ, ಭಗವಂತನಿಗೆ ಕೂಡ ಇದೆ. ಆದ್ರೆ ನಮ್ಮ ಅಂಗಗೆ ಮತ್ತು ಭಗವಂತನ ಅಂಗಗಳಿಗೆ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಕೈಯ ಕೆಲಸ ಅಷ್ಟೇ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ. ಕಣ್ಣಿಂದ ನೋಡ್ಬೋದು, ಕೈಯಿಂದ ತಿನ್ಬೋದು ಅಥವಾ ಕೆಲಸಗಳನ್ನ ಮಾಡ್ಬೋದು, ಕಾಲಿಂದ ನಡಿಬೋದು, ಆತರ. ಆದ್ರೆ ಕಾಲಿನ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಕೈಯಲ್ಲಿ? ಆಗಲ್ಲ. ಅದೇ ರೀತಿ ಕಾಲಲ್ಲಿ ತಿನ್ಲಿಕ್ಕೆ ಆಗ್ತದ? ಆಗಲ್ಲ. ನಮ್ಮದು ದೇಹದ ಅಂಗಗಳು ಆ ರೀತಿ ಕಾಲು ಕೈ ಮಾಡುವ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಕಣ್ಣುಗಳು ಕಿವಿಯಂತೆ ಕೇಳಲಾರವು, ಆದರೆ ಕಿವಿಗಳು ಕಣ್ಣಿನಂತೆ ನೋಡಲಾರವು. ಈ ವ್ಯತ್ಯಾಸಗಳನ್ನ ಶಾಸ್ತ್ರೀಯವಾಗಿ ಸ್ತಜೀಯ ವಿಸ್ಜೀಯ ಅಂತೇಳಿ ಕರೀತಾರೆ. ದೇಹದ ಒಂದು ಭಾಗವು ಇನ್ನೊಂದು ಭಾಗದ ಕೆಲಸವನ್ನು. ಹರೇ ಕೃಷ್ಣ. ಇಲ್ಲಿವರೆಗೆ ಆಗಿರೋದಾ? ಓಕೆ, ಹರೇ ಕೃಷ್ಣ. ಓದಿಸಿ ಗೀತಾ ಮತ್ತೆ. ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೇಹದ ಒಂದು ಭಾಗವು ಇನ್ನೊಂದು ಭಾಗದ ಕೆಲಸವನ್ನು ಮಾಡಲಾರದ ಮಿತಿಯು ದೇವೋತ್ತಮ ಪರಮಪುರುಷನಿಗೆ ಲವಲೇಶವೂ ಇಲ್ಲ. ಅವನ ದೇಹಕ್ಕೂ ಅವನಿಗೂ ವ್ಯತ್ಯಾಸವಿಲ್ಲ. ಅವನು ಸಂಪೂರ್ಣವಾಗಿ ಆಧ್ಯಾತ್ಮಿಕನಾದವನು. ಆದುದರಿಂದ ಅವನ ದೇಹಕ್ಕೂ ಅವನ ಆತ್ಮಕ್ಕೂ ಯಾವುದೇ ಭೌತಿಕ ವ್ಯತ್ಯಾಸವಿಲ್ಲ. ಅವನು ತನ್ನ ಲಕ್ಷಾಂತರ ಅವತಾರಗಳು ಮತ್ತು ಪೂರ್ಣ ವಿಸ್ತೃತ ರೂಪಗಳು ಇವುಗಳಿಂದ ಭಿನ್ನನಲ್ಲ. ಬಲರಾಮನು ಕೃಷ್ಣನ ಮೊದಲನೆಯ ವಿಸ್ತೃತ ರೂಪ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಬಲರಾಮನ ವಿಸ್ತೃತ ರೂಪಗಳು. ಸಂಕರ್ಷಣನಿಂದ ನಾರಾಯಣನು ವಿಸ್ತೃತ ರೂಪನಾಗುತ್ತಾನೆ. ನಾರಾಯಣನಿಂದ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧರ ಎರಡನೇ ಚತುರ್ವ್ಯೂಹ ವಿಸ್ತೃತ ರೂಪಗಳಾಗುತ್ತಾರೆ. ಕೃಷ್ಣನ ವಿಸ್ತೃತ ರೂಪಗಳು ಅಸಂಖ್ಯಾತ, ಆದರೆ ಅವುಗಳೆಲ್ಲ ಒಂದೇ. ನರಸಿಂಹ, ವರಾಹ, ಮತ್ಸ್ಯ ಮತ್ತು ಕೂರ್ಮಗಳಂತೆ ಕೃಷ್ಣನಿಗೆ ಅನೇಕ ಅವತಾರಗಳು, ಆದರೆ ಮನುಷ್ಯನಂತಹ ರೂಪದಂತಹ ಕೃಷ್ಣನ ಎರಡು ಕೈಗಳ ಮೂಲ ರೂಪಕ್ಕೂ ಬೃಹದಾಕಾರದ ಪ್ರಾಣಿಗಳ ರೂಪಕ್ಕೂ ವ್ಯತ್ಯಾಸವಿಲ್ಲ. ಅವನ ದೇಹದ ಒಂದು ಭಾಗದ ಕ್ರಿಯೆಗೂ ಇನ್ನೊಂದು ಭಾಗದ ಕ್ರಿಯೆಗೂ ವ್ಯತ್ಯಾಸವಿಲ್ಲ. ಅವನ ಕೈಗಳು ಕಾಲುಗಳಂತೆ ಕೆಲಸ ಮಾಡಬಲ್ಲವು, ಅವನ ಕಣ್ಣುಗಳು ಕಿವಿಗಳಂತೆ ಕೆಲಸ ಮಾಡಬಲ್ಲವು ಮತ್ತು ಅವನ ನಾಸಿಕವು ದೇಹದ ಇನ್ನೊಂದು ಭಾಗದ ಕೆಲಸವನ್ನೂ ಮಾಡಬಲ್ಲದು. ಕೃಷ್ಣನು ಅಘ್ರಾಣಿಸುವುದು, ತಿನ್ನುವುದು, ಕೇಳುವುದು ಇವುಗಳನ್ನೆಲ್ಲ ಒಂದೇ. ಮಿತಿಗಳಿರುವ ಜೀವಿಗಳಾದ ನಾವು ದೇಹದ ಯಾವುದೇ ಒಂದು ಭಾಗವನ್ನು ಒಂದೇ ಉದ್ದೇಶಕ್ಕಾಗಿ ಬಳಸಬೇಕು, ಆದರೆ ಇಂತಹ ಭಿನ್ನತೆಯು ಕೃಷ್ಣನಿಗೆ ಅನ್ವಯಿಸುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಅಂಗಾನಿ ಯಸ್ಯ ಸಕಲೇಂದ್ರಿಯಾವೃತ್ತಿ ಎಂದು ಹೇಳಿದೆ. ಒಂದು ಅಂಗದ ಚಟುವಟಿಕೆಗಳನ್ನು ಇನ್ನೊಂದು ಅಂಗದ ಮೂಲಕ ಅವನು ಮಾಡಬಲ್ಲನು. ಕೃಷ್ಣನು ಮತ್ತು ಅವನ ವ್ಯಕ್ತಿತ್ವದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಅವನು ಪೂರ್ಣನಾದ ಅಖಂಡನು ಎಂದು ನಿರ್ಣಯಿಸಲಾಗಿದೆ. ಆದುದರಿಂದ ಅವನು ಧ್ಯಾನ ಮಾಡಿದಾಗ ತನ್ನನ್ನೇ ಕುರಿತು ಧ್ಯಾನ ಮಾಡುತ್ತಾನೆ. ಸಾಮಾನ್ಯ ಮನುಷ್ಯರು ತಮ್ಮನ್ನೇ ಕುರಿತು ಧ್ಯಾನ ಮಾಡುವುದನ್ನು ಸಂಸ್ಕೃತದಲ್ಲಿ ಸೋಹಂ ಎನ್ನುತ್ತಾರೆ. ಇದು ಬರಿಯ ಅನುಕರಣೆ. ಅವನೇ ಪೂರ್ಣ ಅಖಂಡನಾದ್ದರಿಂದ ಕೃಷ್ಣನು ತನ್ನನ್ನೇ ಕುರಿತು ಧ್ಯಾನ ಮಾಡಿಕೊಳ್ಳಬಹುದು, ಆದರೆ ನಾವು ಅವನನ್ನು ಅನುಕರಿಸಿ ನಮ್ಮನ್ನೇ ಧ್ಯಾನ ಮಾಡುವಂತಿಲ್ಲ. ನಮ್ಮ ದೇಹವು ಉಪಾಧಿ, ಕೃಷ್ಣನ ದೇಹವು ಉಪಾಧಿಯಲ್ಲ. ಕೃಷ್ಣನ ದೇಹವು ಕೃಷ್ಣನೇ. ಕೃಷ್ಣನಿಗೆ ಹೊರತಾದದ್ದು ಸೃಷ್ಟಿಯಲ್ಲಿ ಏನೂ ಇಲ್ಲ. ಕೃಷ್ಣನೊಳಗೆ ಇರುವುದು ಕೃಷ್ಣನೇ. ಆದುದರಿಂದ ಅವನು ಪರಮವಾದ ಅವಿನಾಶಿಯಾದ ಪೂರ್ಣನಾದ ಅಸ್ತಿತ್ವ ಅಥವಾ ಪರಮ ಸತ್ಯ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಒಂದು ನಿಮಿಷ, ನನ್ಗೆ ಹಿಂದಿನ ಒಂದು ಇದಕ್ಕೆ ಕೃಷ್ಣನ ಬೆಳಿಗ್ಗೆ ಎದ್ದು ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳುವಾಗ ಅವನ ದೈನಂದಿನ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಪ್ರತಿನಿತ್ಯ ಕೃಷ್ಣ ಏರುವ ಸೂರ್ಯನನ್ನು ಅರ್ಚಿಸಿ ತನ್ನ ವಿಸ್ತರಣೆಗಳೇ ಆದ ದೇವತೆಗಳು, ಋಷಿಗಳು ಮತ್ತು ಪಿತೃದೇವತೆಗಳನ್ನ ಪ್ರಸನ್ನಗೊಳಿಸ್ತಾ ಇದ್ರಂತೆ. ಮತ್ತೆ ಆನಂತರ ಶಾಂತಚಿತ್ತನಾಗಿ ಸಾವಧಾನದಿಂದ ಹಿರಿಯರು ಮತ್ತು ಬ್ರಾಹ್ಮಣರನ್ನ ಪೂಜಿಸ್ತಾ ಇದ್ರು. ಮತ್ತೆ ಹಾಗೇನೆ ಅಲ್ಲಿ ಗೋವುಗಳಿಗೆ ಕೂಡ ಮುತ್ತಿನ ಹಾರವನ್ನ ಹಾಕ್ತಾ ಇದ್ರು. ಸ್ವಾದ ಸ್ವಭಾವದ ಗೋವುಗಳ ಹಿಂಡನೆ ಅವನು ವೇಷಭೂಷಣ ಸಂಪನ್ನನಾದ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದಂತೆ. ಬೆಳಗಿನ ಇದ್ರಲ್ಲಿ ಅದು ಕೂಡ ನಡೀತಾ ಇತ್ತು. ಮತ್ತೆ ಗೋವುಗಳಿಗೆ ಕೂಡ ಒಂದು ಉತ್ತಮ ವಸ್ತ್ರವನ್ನು ಹೊದಿಸಲಾಗಿತ್ತು. ಗೊರಸುಗಳಿಗೆ ಬೆಳ್ಳಿನ ಕವಚಗಳನ್ನ ತೊಡಿಸಲಾಗಿತ್ತು. ಮತ್ತೆ ಸಮೃದ್ಧವಾಗಿ ಹಾಲು ಕರೆಯುವ ಆ ಹಸುಗಳಿಗೆ ಒಮ್ಮೆ ಕರು ಹಾಕಿ ತಮ್ಮ ಕರುಗಳೊಂದಿಗೆ ಸದಾ ಜೊತೆಗಿರ್ತಾ ಇದ್ದವು. ಪ್ರತಿನಿತ್ಯ ಕೂಡ ಕೃಷ್ಣ ಪ್ರಾಜ್ಞರಾದ ಬ್ರಾಹ್ಮಣರಿಗೆ 13,084 ಗೋವುಗಳ ಹಿಂಡನ್ನೇ ಬಟ್ಟೆ, ಕೃಷ್ಣಾಜಿನ ಮತ್ತು ಎಳ್ಳು ಬೀಜಗಳೊಂದಿಗೆ ದಾನ ಮಾಡ್ತಿದ್ದಂತೆ. ನೋಡಿ, ಒಂದು ದಿನಕ್ಕೆ 13,084 ಗೋವುಗಳನ್ನ
ಭಗವಂತ ದಾನ ಮಾಡ್ತಾ ಇದ್ರಂತೆ. ಆ ರೀತಿ ಅವರ ದೈನಂದಿನ ಚಟುವಟಿಕೆ ಅಂತ ಹೇಳಿದ್ರೆ ಆ ರೀತಿ ನಡೀತಾ ಇತ್ತು. ಅಂದ್ರೆ ಆ ಶ್ರೀಕೃಷ್ಣ ತನ್ನ ಪರಮ ಪುರುಷತ್ವದ ವಿಸ್ತರಣೆಗಳಾದ ಗೋವುಗಳು ಅಂತ ಹೇಳ್ತಾರೆ. ಆ ರೀತಿ ಗೋವುಗಳು, ಬ್ರಾಹ್ಮಣರು ಮತ್ತು ದೇವತೆಗಳು, ಹಿರಿಯರು, ಗುರುಗಳು ಮತ್ತು ಎಲ್ಲ ಜೀವಿಗಳಿಗೆ ಕೂಡ ನಮಸ್ಕರಿಸ್ತಾ ಇದ್ದಂತೆ. ಅವನು ಮಂಗಳಕರವಾದ ವಸ್ತುಗಳನ್ನ ಮುಟ್ತಾ ಇದ್ದಂತೆ. ಆ ರೀತಿ ಎಲ್ಲ ಆ ಕೃಷ್ಣನ ಒಂದು ಬೆಳಗಿನ ಒಂದು ಕಾರ್ಯ ಹೇಗೆ ನಡೀತಾ ಇತ್ತು ಅಂತ ಹೇಳ್ಕೊಂಡು, ಹಾಗೇನೆ ಇಡೀ ಮಾನವ ಸಮಾಜಕ್ಕೆ ಭೂಷಣಪ್ರಾಯವಾದ ತನ್ನ ಶರೀರವನ್ನ ಅವನು ತನ್ನದೇ ಆದ ವಿಶೇಷ ವಸ್ತ್ರಗಳಿಂದ, ಆಭರಣಗಳಿಂದ ಮತ್ತು ದಿವ್ಯ ಪುಷ್ಪಹಾರ ಮತ್ತು ಸುಗಂಧ ಲೇಪನಗಳಿಂದ ಅಲಂಕರಿಸಿಕೊಳ್ತಾ ಇದ್ದ ಅಂತೇಳಿ ಕೂಡ ಹೇಳ್ತಾ ಇದ್ದೆ. ಆ ಒಂದು ಬೆಳಗಿನ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಅದು ಡೈಲಿ ನಡೀತಾ ಇತ್ತು ಅಂತ ಹೇಳ್ಕೊಂಡು. ಹರೇ ಕೃಷ್ಣ. ಓದಿ ಮತ್ತೆ ಹೇಳ್ತೇನೆ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಅಸ್ತಿತ್ವವು ಸಾಪೇಕ್ಷ ಅಸ್ತಿತ್ವವಲ್ಲ. ಕೃಷ್ಣನನ್ನು ಉಳಿದು ಎಲ್ಲವೂ ಸಾಪೇಕ್ಷ ಸತ್ಯ. ಆದರೆ ಕೃಷ್ಣನು ಪರಮ ಸತ್ಯ. ತನ್ನ ಅಸ್ತಿತ್ವಕ್ಕೆ ಕೃಷ್ಣನು ತನ್ನನ್ನು ಬಿಟ್ಟು ಬೇರೆ ಏನನ್ನೂ ಅವಲಂಬಿಸಬೇಕಾಗಿಲ್ಲ. ಆದರೆ ನಮ್ಮ ಅಸ್ತಿತ್ವವು ಸಾಪೇಕ್ಷವಾದದ್ದು. ಉದಾಹರಣೆಗೆ ಸೂರ್ಯನ, ಚಂದ್ರನ ಅಥವಾ ವಿದ್ಯುತ್ ಶಕ್ತಿಯ ಬೆಳಕು ಇದ್ದಾಗ ನಮ್ಮ ಕಣ್ಣಿಗೆ ನೋಡಲು ಸಾಧ್ಯ. ಆದ್ದರಿಂದ ನಮ್ಮ ನೋಟವು ಸಾಪೇಕ್ಷ. ಸೂರ್ಯ, ಚಂದ್ರ ಮತ್ತು ವಿದ್ಯುತ್ ಶಕ್ತಿಯ ಬೆಳಕು ಸಾಪೇಕ್ಷ. ನಾವು ಅವುಗಳನ್ನು ಬೆಳಕೆಂದು ಕಾಣುವುದರಿಂದ ಅವು ಪ್ರಕಾಶಮಾನ ಎಂದು ಹೇಳುತ್ತಾರೆ. ಕೃಷ್ಣನಿಗೆ ಅವಲಂಬನೆಯೂ ಇಲ್ಲ, ಸಾಪೇಕ್ಷತೆಯೂ ಇಲ್ಲ. ಅವನ ಕ್ರಿಯೆಗಳು ಇತರರ ಮೆಚ್ಚುಗೆಯನ್ನು ಅವಲಂಬಿಸಿಲ್ಲ. ಅವನು ಇತರರ ಸಹಾಯವನ್ನು ಅವಲಂಬಿಸಿಲ್ಲ. ಮಿತಗೊಳಗಾದ ಕಾಲ ಮತ್ತು ಆಕಾಶಗಳನ್ನು ಅವನು ಮೀರಿದ್ದಾನೆ. ಮಾಯೆಯ ಕ್ರಿಯೆಗಳಿಗೆ ಮಿತಿ ಇವೆ. ಆದರೆ ಕೃಷ್ಣನು ಕಾಲ ಮತ್ತು ದೇಶಗಳನ್ನು ಮೀರಿರುವುದರಿಂದ ಮಾಯೆಯು ಅವನನ್ನು ಆವರಿಸಲಾರದು. ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ವಿವಿಧ ಶಕ್ತಿಗಳಿರುವುದನ್ನು ಕಾಣುತ್ತೇವೆ. ಇಂತಹ ಶಕ್ತಿಗಳೆಲ್ಲ ಅವನಿಂದ ಹೊರಸೂಸುವುದರಿಂದ ಅವನಿಗೂ ಅವನ ಶಕ್ತಿಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ಕೆಲವು ತತ್ವಜ್ಞಾನಿಗಳು ಅವನು ಭೌತಿಕ ಜಗತ್ತಿಗೆ ಬಂದಾಗ ಅವನು ಭೌತಿಕ ಶರೀರವನ್ನು ಸ್ವೀಕರಿಸುತ್ತಾನೆಂದು ಹೇಳುತ್ತಾರೆ. ಅವನು ಭೌತಿಕ ಜಗತ್ತಿಗೆ ಬಂದಾಗ ಸ್ವೀಕರಿಸುತ್ತಾನೆ ಎಂದು ಒಪ್ಪಿದರೂ ಭೌತಿಕ ಶಕ್ತಿಯು ಅವನಿಂದ ಭಿನ್ನವಲ್ಲವಾದುದರಿಂದ ಈ ದೇಹವು ಭೌತಿಕವಾಗಿ ಕಾರ್ಯಪ್ರವೃತ್ತವಾಗಲು ಸಾಧ್ಯವಿಲ್ಲ ಎಂದು ನಿರ್ಣಯಿಸಬೇಕು. ಆದ್ದರಿಂದ ಭಗವದ್ಗೀತೆಯಲ್ಲಿ ಅವನು ತನ್ನ ಅಂತರಂಗ ಶಕ್ತಿಯಿಂದ, ಆತ್ಮ ಮಾಯೆಯಿಂದ ಆವಿರ್ಭವಿಸುತ್ತಾನೆ ಎಂದು ಹೇಳಿದೆ. ಕೃಷ್ಣನು ಸೃಷ್ಟಿ ಸ್ಥಿತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭಾವತಿ ಮಾತಾಜಿ ಓದ್ಲಿ ಮಾತಾಜಿ, ಒಬ್ಬರು ಓದ್ಲಿ ಮಾತಾಜಿ. ಓದ್ಲಿ. ಪ್ರಭಾವತಿ ಮಾತಾಜಿ ಓದ್ತೀನಿ ಮಾತಾಜಿ, ಓದ್ತೀನಿ. ಕೃಷ್ಣನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣನಾದದ್ದರಿಂದ ಅವನನ್ನು ಪರಬ್ರಹ್ಮ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಿವರು ಈ ಭೌತಿಕ ಗುಣಗಳ ವಿಸ್ತೃತ ರೂಪಗಳು. ಈ ಎಲ್ಲ ಭೌತಿಕ ಗುಣಗಳು ಬದ್ಧಾತ್ಮಗಳ ಮೇಲೆ ಪ್ರಭಾವವನ್ನು ಬೀರಬಲ್ಲದು. ಆದರೆ ಅವುಗಳೆಲ್ಲ ಏಕಕಾಲದಲ್ಲಿ ಕೃಷ್ಣನೊಡನೆ ಒಂದಾಗಿ ಭಿನ್ನವಾಗಿಯೂ ಇರುವುದರಿಂದ ಕೃಷ್ಣನ ಮಟ್ಟಿಗೆ ಕ್ರಿಯೆ ಪ್ರತಿಕ್ರಿಯೆಗಳಿಲ್ಲ. ಕೃಷ್ಣನು ಸಚ್ಚಿದಾನಂದ ವಿಗ್ರಹ ಎಂದರೆ ಶಾಶ್ವತ ಜ್ಞಾನ ಮತ್ತು ಆನಂದ ಸ್ವರೂಪನು ಮಾತ್ರ. ಅವನ ಕಲ್ಪನಾತೀತ ಮಹಿಮೆಯಿಂದ ಅವನನ್ನು ಪರಬ್ರಹ್ಮ ಎಂದು ಕರೆಯುತ್ತಾರೆ. ಬ್ರಹ್ಮನನ್ನು ಅಥವಾ ಪರಮಾತ್ಮನನ್ನು ಅಥವಾ ಭಗವಂತನನ್ನು ಕುರಿತ ಅವನ ಧ್ಯಾನವು ತನ್ನನ್ನೇ ಕುರಿತ ಧ್ಯಾನ. ಅವನ ಆಚೆ ಇರುವ ಯಾವುದನ್ನೇ ಕುರಿತ ಧ್ಯಾನವಲ್ಲ. ಸಾಮಾನ್ಯ ಜೀವಿಯು ಈ ಧ್ಯಾನವನ್ನು ಅನುಕರಿಸುವುದು ಸಾಧ್ಯವಿಲ್ಲ. ಧ್ಯಾನದ ನಂತರ ಪ್ರಭುವು ಬಿಡದೆ ಪ್ರತಿದಿನ ಬೇಗನೆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದನು. ಅನಂತರ ಬೇರೆ ಬಟ್ಟೆಗಳನ್ನು ತೊಟ್ಟು ಒಂದು ವಸ್ತ್ರವನ್ನು ಹೊದ್ದುಕೊಂಡು ತನ್ನ ನಿತ್ಯದ ಧಾರ್ಮಿಕ ಕ್ರಿಯೆಗಳಲ್ಲಿ ನಿರತನಾಗುತ್ತಿದ್ದನು. ಅವನ ಅನೇಕ ಧಾರ್ಮಿಕ ಕರ್ತವ್ಯಗಳಲ್ಲಿ ಮೊದಲನೆಯದು ಯಜ್ಞದ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸುವುದು. ಅನಂತರ ಮನಸ್ಸಿನಲ್ಲಿಯೇ ಗಾಯತ್ರಿ ಜಪವನ್ನು ಮಾಡುವುದು. ಗೃಹಸ್ಥನಾಗಿ ಕೃಷ್ಣನು ಬಿಡದೆ ಗೃಹಸ್ಥನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದನು. ಸೂರ್ಯೋದಯವಾದಾಗ ಅವನು ಸೂರ್ಯದೇವನಿಗೆ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದನು. ಸೂರ್ಯದೇವನು ವೈದಿಕ ಧರ್ಮ ಗ್ರಂಥಗಳಲ್ಲಿ ಹೆಸರಿಸಿರುವ
ಇತರ ದೇವತೆಗಳು ಕೃಷ್ಣನ ದೇಹದ ವಿವಿಧ ಅಂಗಾಂಗಗಳೆಂದು ವರ್ಣಿಸಲಾಗಿದೆ. ದೇವತೆಗಳಿಗೆ, ಮಹರ್ಷಿಗಳಿಗೆ ಮತ್ತು ಪಿತೃಗಳಿಗೆ ಗೌರವವನ್ನು ಅರ್ಪಿಸುವುದು ಗೃಹಸ್ಥನ ಕರ್ತವ್ಯ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಒಂದ್ ನಿಮಿಷ ನಾವ್ ಹಿಂದಿನಿಂದ ನೋಡ್ಕೊಂಡ್ ಬರೋ ಸ್ವಲ್ಪ. ಇಲ್ಲಿ ಭಗವಂತನ ಅಂಗಗಳ ಬಗ್ಗೆ ನಮ್ಗೆ ಎಲ್ಲರಿಗೆ ಸಹ ತಿಳ್ಕೊಂಡಿದ್ದೇವೆ ಅಲ್ವಾ. ನಾವು ನಮ್ಮ ಹಾಗೆ ಅಲ್ಲ, ನಮ್ಮ ದೇಹದ ಒಂದು ಭಾಗವು ಇನ್ನೊಂದು ಭಾಗದ ಕೆಲಸವನ್ನು ಮಾಡಲಾರದು. ಆದ್ರೆ ಭಗವಂತನಿಗೆ ಅವನ ಒಂದು ಅಂಗ ಎಲ್ಲ ಕೆಲಸವನ್ನು ಕೂಡ ಮಾಡ್ತದೆ ಅಂತ ಹೇಳ್ಕೊಂಡು, ಮತ್ತೆ ಅವನ ರೂಪಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಕೃಷ್ಣ ಮೊದಲ ವಿಸ್ತೃತ ರೂಪ, ಮತ್ತೆ ಕೃಷ್ಣನಿಂದ ಬಲರಾಮನಿಂದ ಅಲ್ಲಿ ಚತುರ್ವ್ಯೂಹ ವಿಸ್ತರಣೆ ಆಗ್ತದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ಕೊಂಡು ಆ ರೀತಿ ಸಂಕರ್ಷಣನಿಂದ ನಾರಾಯಣನ ವಿಸ್ತೃತ ರೂಪ, ಆ ನಾರಾಯಣನಿಂದ ಮತ್ತೆ ಎರಡನೇ ಚತುರ್ವ್ಯೂಹ ವಿಸ್ತರಣೆ ಆಗ್ತದೆ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ಕೊಂಡು ಎರಡನೇ ಚತುರ್ವ್ಯೂಹ ವಿಸ್ತೃತ ರೂಪ. ಕೃಷ್ಣನ ವಿಸ್ತೃತ ರೂಪಗಳು ಅಸಂಖ್ಯಾತ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವುಗಳೆಲ್ಲ ಒಂದೇ. ಇಲ್ಲಿ ನಾವು ದಶಾವತಾರ ನೋಡ್ತೇವೆ, ನರಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಅಂತೇಳಿ ಅಂತ ಅನೇಕ ಅವತಾರಗಳು. ಆದ್ರೆ ಅಲ್ಲಿ ಮುಖ್ಯವಾಗಿದ್ದು ನಮ್ಗೆ ಹೇಳ್ತಾರೆ ಹೊರತು ಭಗವಂತನ ಅವತಾರಗಳಿಗೆ ಲೆಕ್ಕವಿಲ್ಲದಷ್ಟು, ಒಂದೊಂದು ನಮ್ಗೆ ಅಸಂಖ್ಯಾತ, ಅಂದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಸಮುದ್ರದಲ್ಲಿ ತೆರೆಗಳು ಬರ್ತವೆ, ಆ ತೆರೆಗಳನ್ನ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಭಗವಂತನ ಅವತಾರಗಳು ಕೂಡ ಅಷ್ಟೊಂದು ರೀತಿಯಲ್ಲಿ ಆಗ್ತಾ ಇರ್ತದೆ. ಅಲ್ಲಿ ಲಕ್ಷ್ಮೀದೇವಿ ಅವರು ಭಗವಂತನ ಪಾದಗಳನ್ನ ಒತ್ತುತ್ತಾ ಇರ್ಬೇಕಾದ್ರೆ ಆ ಕಣ್ಣನ್ನ ಆಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಬರೀ ಪಾದಗಳಲ್ಲೇ ಅಷ್ಟೊಂದು ರೂಪಗಳು ಬರ್ತಾ ಇರ್ತವೆ ಅಂತ ಹೇಳ್ತಾರೆ. ಇನ್ನು ಬರೀ ಕಾಲೇ ಇನ್ನು ನೋಡ್ಲಿಕ್ಕೆ ಆಗಿಲ್ಲ, ಇನ್ನ ಬೇರೆ ಇತರ ಅವತಾರಗಳು ಲೆಕ್ಕವಿಲ್ಲದಷ್ಟು ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ಭಗವಂತನ ಅವತಾರಗಳು. ಆದರೆ ಮನುಷ್ಯನಂತಹ ರೂಪದಂತಹ ಕೃಷ್ಣನ ಎರಡು ಕೈಗಳ ಮೂಲ ರೂಪಕ್ಕೂ ಬೃಹದಾಕಾರದ ಪ್ರಾಣಿಗಳ ರೂಪಕ್ಕೂ ವ್ಯತ್ಯಾಸವಿಲ್ಲ. ಅವನ ದೇಹದ ಒಂದು ಭಾಗದ ಕ್ರಿಯೆಗೂ ಇನ್ನೊಂದು ಭಾಗದ ಕ್ರಿಯೆಗೂ ವ್ಯತ್ಯಾಸ ಇಲ್ಲ. ಅವನ ಕೈಗಳು ಕಾಲುಗಳಂತೆ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಅವನ ಒಂದು ದೃಷ್ಟಿ ಬೀರಿದ್ರೆ ಸಾಕು, ಆಹಾರ ದಿವ್ಯವಾಗಿ ಪ್ರಸಾದ ಆಗ್ತದೆ. ಆ ರೀತಿ ಯಾವುದೇ ಒಂದು ಅಂಗ ಇತರ ಎಲ್ಲ ಅಂಗದ ಕೆಲಸವನ್ನ ಮಾಡ್ತಾರೆ. ಆ ರೀತಿ ಭಗವಂತನ ಅಂಗಗಳು ನಾವು ಬ್ರಹ್ಮ ಸಂಹಿತೆಯಲ್ಲಿ ಕೂಡ ನೋಡ್ತೇವೆ. ಅಂಗಾನಿಯಸ್ಯ ಸಕಲೇಂದ್ರಿಯ ಪ್ರತಿಮಂತಿ ಪಶ್ಯಂತಿ ಪಾಂತಿ ಪ್ರಳಯಂತಿ. ಆ ರೀತಿ ನಮ್ಗೆ ಎಲ್ಲ ಭಗವಂತನ ಅಂಗಗಳ ಬಗ್ಗೆ ನಾವು ಆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಅಧ್ಯಯನ ಈ ಕೃಷ್ಣನ ಮತ್ತು ಅವನ ವ್ಯಕ್ತಿತ್ವದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಅವನು ಪೂರ್ಣನಾದ ಅಖಂಡ ಅಂತೇಳಿ. ಆದುದರಿಂದ ಅವನು ಧ್ಯಾನ ಮಾಡಿದಾಗ ತನ್ನನ್ನೇ ಕುರಿತು ಧ್ಯಾನ ಮಾಡುತ್ತಾನೆ. ಸಾಮಾನ್ಯ ಮನುಷ್ಯರು ತಮ್ಮನ್ನೇ ಕುರಿತು ಧ್ಯಾನ ಮಾಡುವುದನ್ನು ಸಂಸ್ಕೃತದಲ್ಲಿ ಸೋಹಂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ನಿರಾಕಾರವಾದಿಗಳು, ಮಾಯಾವಾದಿಗಳು ನಾನು ದೇಹ ಅಲ್ಲ ಆತ್ಮ ಅಂತ ಹೇಳ್ತಾರೆ, ಅಷ್ಟೇ ಹೇಳ್ತಾರೆ. ಆದ್ರೆ ಅದು ಪರಿಪೂರ್ಣತೆ ಅಲ್ಲ ಅದು. ಆ ರೀತಿ ಧ್ಯಾನ ಮಾಡ್ತಾರೆ. ಸೋ ಅಹಂ ಅಂತ ಹೇಳಿದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡೆಲ್ಲ. ಅವನೇ ಪೂರ್ಣ ಅಖಂಡನಾದ್ದರಿಂದ ಕೃಷ್ಣನು ತನ್ನನ್ನೇ ಕುರಿತು ಧ್ಯಾನ ಮಾಡಿಕೊಳ್ಳಬಹುದು. ಆದರೆ ನಾವು ಅವನನ್ನು ಅನುಕರಿಸಿ ನಮ್ಮನ್ನೇ ಧ್ಯಾನ ಮಾಡುವಂತಿಲ್ಲ, ಅದು ಸರಿಯಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ದೇಹ ಉಪಾಧಿ ಅಲ್ವಾ, ನಾವು ಸರ್ವ ಉಪಾಧಿಗಳಲ್ಲಿದ್ದೇವೆ. ನಾವು ಈ ಒಂದು ಇಂಥವರ ಮಗ, ಇಂಥವರ ಸೊಸೆ, ಈ ತರ ಎಲ್ಲ ಉಪಾಧಿಗಳಲ್ಲಿ ಇದ್ದೇವೆ ನಾವು. ಕೃಷ್ಣನ ದೇಹ ಆತರ ಉಪಾಧಿ ಅಲ್ಲ. ಕೃಷ್ಣನ ದೇಹವು ಕೃಷ್ಣನೇ. ನಾವು ಈ ಜನ್ಮದಲ್ಲಿ ಈ ಒಂದು ಮನೆಯಲ್ಲಿ ಇರ್ಬೋದು, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಎಲ್ಲೋ ಇರ್ತೇವೆ. ಹಾಗಾಗಿ ಆತ್ಮ ಶಾಶ್ವತವಾದದ್ದು. ಈ ದೇಹ ಚೇಂಜ್ ಆಗ್ತಾ ಇರುವುದ್ರಿಂದ ನಾವು ಆ ಉಪಾಧಿ ಒಳಗಿರ್ತೇವೆ. ಆದ್ರೆ ಭಗವಂತ ಆ ರೀತಿ ಅಲ್ಲ, ಅವನು ಸಚ್ಚಿದಾನಂದ ಶರೀರ ಅವನದ್ದು. ಹಾಗಾಗಿ ಅವನ ಇಡೀ ದೇಹ ಅವನು ಕೃಷ್ಣನೇ ಅಂತೇಳಿ. ಕೃಷ್ಣನಿಗೆ ಹೊರತಾದದ್ದು ಸೃಷ್ಟಿಯಲ್ಲಿ ಏನೂ ಇಲ್ಲ. ಕೃಷ್ಣನೊಳಗೆ ಇರುವುದು ಕೃಷ್ಣನೇ. ಆದುದರಿಂದ ಅವನು ಪರಮವಾದ ಅವಿನಾಶಿಯಾದ ಪೂರ್ಣನಾದ ಅಸ್ತಿತ್ವ ಅಥವಾ ಪರಮ ಸತ್ಯ ಅಂತೇಳಿ. ಮತ್ತೆ ಇಲ್ಲಿ ಕೃಷ್ಣನ ಅಸ್ತಿತ್ವ ಸಾಪೇಕ್ಷ ಅಸ್ತಿತ್ವ ಅಲ್ಲ. ಕೃಷ್ಣನನ್ನು ಉಳಿದು ಎಲ್ಲವೂ ಸಾಪೇಕ್ಷ ಸತ್ಯ, ಆದ್ರೆ ಕೃಷ್ಣ ಪರಮ ಸತ್ಯ ಅಂತ ಹೇಳ್ತದೆ. ಭಗವಂತ ಅಬ್ಸಲ್ಯೂಟ್ ಟ್ರೂತ್ ಅಲ್ವಾ. ಇಲ್ಲಿರುವಂತದ್ದೆಲ್ಲ ಸಾಪೇಕ್ಷ ಸತ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತದೆ, ಆದ್ರೆ ಭಗವಂತ ಹತ್ತಿರಕ್ಕಿಂತ ಹತ್ತಿರ ಇದ್ದಾನೆ, ದೂರಕ್ಕೆ ದೂರನೇ ಇರ್ತಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆ ರೀತಿ ಭಗವಂತ. ಆದ್ರೆ ನಮ್ಮ ಅಸ್ತಿತ್ವ ಅಲ್ಲಿ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೂರ್ಯನ, ಚಂದ್ರನ ಮತ್ತು ವಿದ್ಯುತ್ ಶಕ್ತಿಯ ಬೆಳಕು ಇದ್ದಾಗ ನಮ್ಮ ಕಣ್ಣಿಗೆ ನೋಡಲು ಸಾಧ್ಯ. ನಮ್ಮ ಕಣ್ಣಿಗೆ ಈಗ ಕಣ್ಣು ಇದೆ ನಮ್ಗೆ, ಆದ್ರೆ ಲೈಟ್ ಇಲ್ಲದಿದ್ರೆ ನಮ್ಗೆ ಏನು ಕಾಣೋದಿಲ್ಲ. ಕತ್ತಲಾದ್ರೆ ನಮ್ಗೆ ಏನು ಕಾಣೋದಿಲ್ಲ. ನಮ್ಮ ಕೈಯೇ ನಮ್ಗೆ ಕಾಣೋದಿಲ್ಲ. ಅಷ್ಟು ಕತ್ತಲೆ ಆದ್ರೆ ಒಂದು ವೇಳೆ ನಮ್ಮ ಕೈಯೇನೆ ನಮ್ಗೆ, ಕೈಯಲ್ಲಿರುವ ಏನು ವಸ್ತುವನ್ನು ಕೂಡ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂದ್ರೆ ನಾವು ಭಗವಂತನಿಗೆ ಅವಲಂಬಿತರಾಗಿದ್ದೇವೆ, ಆದ್ರೆ ಭಗವಂತ ಯಾವುದಕ್ಕೂ ಅವಲಂಬಿತನಾಗಿಲ್ಲ.
ಆ ರೀತಿ ನಾವು ಭಗವಂತನ ಬೆಳಕು, ಸೂರ್ಯ ಚಂದ್ರರು ನಮ್ಗೆ ಬೇಕೇ ಬೇಕು, ವಿದ್ಯುತ್ ಶಕ್ತಿ ಬೇಕೇ ಬೇಕು. ಹಾಗಿದ್ರೆ ಮಾತ್ರ ನಮ್ಮ ಅಂಗಕ್ಕೆ ಅದಕ್ಕೆ ಒಂದು ಅರ್ಥ ಇದೆ, ಇಲ್ಲದ್ರೆ ಅರ್ಥವಿಲ್ಲದಂತ ನಮ್ಮ ಅಂಗಗಳು. ಹಾಗೆ ನಾವು ಅವುಗಳನ್ನು ಬೆಳಕೆಂದು ಕಾಣೋದರಿಂದ ಅವು ಪ್ರಕಾಶಮಾನ ಅಂತ ಹೇಳ್ತೇವೆ. ಕೃಷ್ಣನಿಗೆ ಅವಲಂಬನೆ ಇಲ್ಲ, ಸಾಪೇಕ್ಷತೆಯೂ ಇಲ್ಲ. ಅವನ ಕ್ರಿಯೆಗಳು ಇತರರ ಮೆಚ್ಚುಗೆಯನ್ನು ಅವಲಂಬಿಸಿಲ್ಲ. ಅವನಿಗೆ ಯಾರಿಂದ ಕೂಡ ಮೆಚ್ಚುಗೆ ಬೇಕಾಗಿಲ್ಲ. ಇತರರಿಗೆ ಅವನು ಡಿಪೆಂಡ್ ಅಲ್ಲ, ಇತರರ ಸಹಾಯವನ್ನು ಅವಲಂಬಿಸಿಲ್ಲ. ಮಿತಿಗೊಳಗಾದ ಕಾಲ ಮತ್ತು ಆಕಾಶಗಳನ್ನು ಅವನು ಮೀರಿದ್ದಾನೆ. ಮಾಯೆಯ ಕ್ರಿಯೆಗಳಿಗೆ ಮಿತಿಗಳಿವೆ, ಆದರೆ ಕೃಷ್ಣನು ಕಾಲ ಮತ್ತು ದೇಶಗಳನ್ನು ಮೀರಿರುವುದರಿಂದ ಮಾಯೆಯು ಅವನನ್ನು ಆವರಿಸಲಾರದು ಅಲ್ವಾ. ಅಲ್ಲಿ ಮಾಯಾ ಅಂತ ಹೇಳುದು ಭಗವಂತನ ಬಹಿರಂಗ ಶಕ್ತಿ ಅದು. ಹಾಗಾಗಿ ಭಗವಂತನ ಅಧೀನದಲ್ಲಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ನನ್ನ ಅಧೀನದಲ್ಲಿದೆ, ಮತ್ತೆ ನನ್ನ ಒಂದು ಆಜ್ಞೆ ಪ್ರಕಾರ ಅದೆಲ್ಲ ಕೆಲಸ ಮಾಡ್ತಾ ಇರತ್ತೆ ಅಂತ ಹೇಳ್ಕೊಂಡು. ಹಾಗೆ ಆದರೆ ಕೃಷ್ಣನು ಕಾಲ ಮತ್ತು ದೇಶಗಳನ್ನು ಮೀರಿರುವುದರಿಂದ ಮಾಯೆಯು ಅವನನ್ನು ಆವರಿಸಲಾರದು. ವೈದಿಕ ಸಾಹಿತ್ಯದಲ್ಲಿ ಭಗವಂತನಿಗೆ ವಿವಿಧ ಶಕ್ತಿಗಳನ್ನು ಇರುವುದನ್ನು ನಾವು ಕಾಣುತ್ತೇವೆ ಅಲ್ವಾ. ಇಂತಹ ಶಕ್ತಿಗಳೆಲ್ಲ ಅವನಿಂದ ಹೊರಸೂಸುವುದು. ಅಹಂ ಸರ್ವಸ್ಯ ಪ್ರಭುವು ಮತ್ತ ಸರ್ವಂ ಪ್ರವರ್ತತೆ ಅಂತ ಹೇಳ್ತಾರೆ. ಅವನಿಗೂ ಅವನ ಶಕ್ತಿಗಳಿಗೂ ವ್ಯತ್ಯಾಸ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಕೆಲವು ತತ್ವಜ್ಞಾನಿಗಳು ಅವನು ಈ ಭೌತಿಕ ಜಗತ್ತಿಗೆ ಬಂದಾಗ ಆ ಭೌತಿಕ ಶರೀರವನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ ಆ ರೀತಿ ಅಂತ ಆದ್ರೆ ಅವರಿಗೆ ಇಷ್ಟೊಂದು ಲೀಲೆಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾ? ಆ 7 ರಾತ್ರಿ 7 ಹಗಲು ಆ ಒಂದು ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯವಾ? ಆ ಭೌತಿಕ ಶರೀರದಲ್ಲಿ ಬಂದಿದ್ರೆ ಸಾಧ್ಯವಾ? ಆಗೋದಿಲ್ಲ. ಇನ್ನ ಎಷ್ಟೊಂದು ಲೀಲೆಗಳನ್ನ ಮಾಡಿದರೆ, ಎಷ್ಟೊಂದು ರಾಕ್ಷಸರನ್ನ ಒಂದು ಟಾಯ್ಸ್ ಒಂದು ಗೊಂಬೆಗಳನ್ನ ಮುರಿದಷ್ಟು ಸುಲಭವಾಗಿ ಅವರ ಹತ್ಯೆ ಮಾಡಿದ್ದಾರೆ. ಅಂದ್ರೆ ಅವರ ಒಂದು ಅಂತರಂಗ ಶಕ್ತಿಯಿಂದನೇ, ಅವರ ಒಂದು ಸಚ್ಚಿದಾನಂದ ಶರೀರದಿಂದಲೇ ಅವ್ರು ಬಂದಿರುವಂತದ್ದು ಇಲ್ಲಿ ಅಂತ ಹೇಳ್ಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು. ದೇಹವು ಭೌತಿಕವಾಗಿ ಅವನಿಂದ ಭಿನ್ನವಲ್ಲವಾದುದ ಅಲ್ಲಿ ಹೇಳಿದ್ರೆ ಕೂಡ, ಅವನು ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ಶರೀರವನ್ನ ಸ್ವೀಕರಿಸ್ತಾನೆ ಅಂತ ಒಪ್ಪಿದ್ರು ಕೂಡ ಈ ಭೌತಿಕ ಶಕ್ತಿ ಅವನಿಂದ ಭಿನ್ನವಲ್ಲ. ಯಾಕಂತ ಹೇಳಿದ್ರೆ ಆ ಭೌತಿಕ ಶಕ್ತಿ ಕೂಡ ಅವನಿಂದಲೇ ಬೇರ್ಪಟ್ಟದ್ದು ಅಲ್ವಾ. ಇದು ಏನು ಭೂಮಿ ರಾಪೋ ನಲೋ ಬಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ಅಷ್ಟದ ಅಂತ ಹೇಳ್ತಾನೆ. ಆ 8 ಶಕ್ತಿಗಳು ನನ್ನಿಂದಲೇ ಬೇರ್ಪಟ್ಟ ಒಂದು ವಿಭಿನ್ನ ಶಕ್ತಿಗಳು ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ಭೌತಿಕ ಕೂಡ ಭೌತಿಕ ಏನು ಬಹಿರಂಗ ಶಕ್ತಿ ಆಗಿರ್ತದೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಅವನು ತನ್ನ ಅಂತರಂಗ ಶಕ್ತಿಯಿಂದ ಆತ್ಮ ಮಾಯೆಯಿಂದ ಆವಿರ್ಭವಿಸುತ್ತಾನೆ. ಸಂಭವಾಮಿ ಆತ್ಮ ಮಾಯೆಯ ಅಂತ ಹೇಳ್ತಾರೆ 4ನೇ ಅಧ್ಯಾಯದಲ್ಲಿ. ಆ ರೀತಿ ಭಗವಂತನ ಆವಿರ್ಭಾವ ಅಂತರಂಗ ಒಂದು ಶಕ್ತಿಯಲ್ಲಿ ಭಗವಂತ ಆವಿರ್ಭವಿಸಿದಾಗ ಅಷ್ಟೇ ನಾವು ಆ ರೀತಿಯ ಲೀಲೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಇಲ್ಲಿ ಕೃಷ್ಣನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣನಾಗಿದ್ದರಿಂದ ಅವನು ಪರಬ್ರಹ್ಮ ಅಂತ ಕರೀತಾರೆ. ಇದಾಯ್ತಲ್ಲ ಮಾತಾಜಿ? ಹರೇ ಕೃಷ್ಣ. ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲ ಭೌತಿಕ ಗುಣಗಳ ವಿಸ್ತೃತ ರೂಪಗಳು. ಅಂದ್ರೆ ಈ 3 ಪ್ರಕೃತಿಯ ಗುಣಗಳಿಗೆ ಒಬ್ಬೊಬ್ಬರನ್ನ ನಿಯಮಿಸಿರ್ತಾನೆ. ಆಯಾ ಒಂದು ಇದಕ್ಕೆ, ಈಗ ರಜೋಗುಣಕ್ಕೆ ಬ್ರಹ್ಮನನ್ನ, ಸತ್ವಗುಣಕ್ಕೆ ವಿಷ್ಣುವನ್ನ, ತಮೋಗುಣಕ್ಕೆ ಅಧಿಪತಿ ಆಗಿರ್ತಾರೆ. ಹಾಗೆ ಈ ಎಲ್ಲ ಭೌತಿಕ ಗುಣಗಳು ಬದ್ಧಾತ್ಮಗಳ ಮೇಲೆ ಪ್ರಭಾವವನ್ನ ಬೀರಬಲ್ಲದು. ಆದರೆ ಅವುಗಳೆಲ್ಲ ಏಕಕಾಲದಲ್ಲಿ ಕೃಷ್ಣನೊಡನೆ ಒಂದಾಗಿ ಭಿನ್ನವಾಗಿಯೂ ಇರುವುದರಿಂದ ಕೃಷ್ಣನ ಮಟ್ಟಿಗೆ ಕ್ರಿಯೆ ಪ್ರತಿಕ್ರಿಯೆಗಳಿಲ್ಲ. ಭಗವಂತ ಗುಣಾತೀತ, ಅವನಿಗೆ ಗುಣಗಳಿದೆ, ಆದರೆ ಈ ಭೌತಿಕ ಪ್ರಕೃತಿಯಲ್ಲಿ ಇರುವ ಗುಣಗಳಲ್ಲ. ಅವನು ಗುಣಾತೀತ ಅವನು. ಹಾಗಾಗಿ ಯಾವ ಪ್ರತಿಕ್ರಿಯೆ ಕೂಡ ಅವನಿಗೆ ಇಲ್ಲ. ಕೃಷ್ಣನು ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿದ್ರೆ ಶಾಶ್ವತವಾದ ಜ್ಞಾನ ಮತ್ತು ಆನಂದ ಸ್ವರೂಪ ಅವನು ಕಲ್ಪನಾತೀತ ಮಹಿಮೆಯಿಂದ ಅವನನ್ನು ಪರಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂದ್ರೆ ನಮ್ಗೆಲ್ಲ ನಮ್ಮ ದೇಹದಲ್ಲಿ ಏನಾಗ್ತದೆ ಗೊತ್ತಿದ್ರೆ, ಭಗವಂತ ಎಲ್ಲರ ದೇಹದೊಳಗೆ ಏನಾಗ್ತಾ ಇದೆ ಗೊತ್ತಾಗ್ತದೆ. ಅಂದ್ರೆ ಪರಮಾತ್ಮ ರೂಪಿಯಾಗಿ ಸರ್ವಾಂತರ್ಯಾಮಿಯಾಗಿ ಅವನು ಇರೋದ್ರಿಂದ ಬ್ರಹ್ಮನನ್ನು ಅಥವಾ ಪರಮಾತ್ಮನನ್ನು ಅಥವಾ ಭಗವಂತನನ್ನು ಕುರಿತ ಅವನ ಧ್ಯಾನವು ತನ್ನದೇ ಕುರಿತ ಧ್ಯಾನ, ಅವನ ಆಚೆ ಇರುವ ಯಾವುದನ್ನೇ ಕುರಿತ ಧ್ಯಾನ ಅಲ್ಲ. ಸಾಮಾನ್ಯ ಜೀವಿಯು ಈ ಧ್ಯಾನವನ್ನ ಅನುಕರಿಸುವುದು ಸಾಧ್ಯವಿಲ್ಲ. ಅಂತ ಹೇಳಿದ್ರೆ ಭಗವಂತ ಅವನನ್ನೇ ಕುರಿತು ಧ್ಯಾನ ಮಾಡ್ತಾನೆ, ನಾನು ನನ್ನನ್ನ ಕುರಿತು ಧ್ಯಾನ ಅಲ್ಲ, ಅದು ಸರಿಯಲ್ಲ. ನಾವು ಭಗವಂತನ ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣ ಆ ರೀತಿಯ ಒಂದು ಭಗವಂತನ ಧ್ಯಾನವನ್ನ ನಾವು ಮಾಡ್ಬೇಕು ಹೊರತು ನಮ್ಮನ್ನ ಕುರಿತು ನಾವು ಧ್ಯಾನ ಮಾಡುವುದಲ್ಲ. ಹಾಗಾಗಿ ಇದನ್ನ ಅನುಕರಿಸುವುದು ನಾವು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತೆ
ಧ್ಯಾನ ಮಾಡಿದ್ಮೇಲೆ ಅವರ ದೈನಂದಿನ ಇದು ಯಾವ ರೀತಿ ಇರ್ತದೆ ಅಂತೇಳಿ ಇಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಧ್ಯಾನ ನಂತರ ಪ್ರಭು ಬಿಡದೆ ಪ್ರತಿದಿನ ಬೇಗನೆ ಆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ಆನಂತರ ಬೇರೆ ಬೇರೆ ಬಟ್ಟೆಗಳನ್ನ ತೊಟ್ಟು ಒಂದು ವಸ್ತ್ರವನ್ನ ಹೊದ್ದು ಆ ರೀತಿ ನಿತ್ಯ ಧಾರ್ಮಿಕ ಕ್ರಿಯೆಗಳಲ್ಲಿ ನಿರತರಾಗ್ತಾರೆ. ಅನೇಕ ಧಾರ್ಮಿಕ ಕರ್ತವ್ಯದಲ್ಲಿ ಮೊದಲನೇದಾಗಿ ಮಾಡುದು ಯಜ್ಞದ ಅಗ್ನಿಗೆ ಹವಿಸನ್ನ ಅರ್ಪಿಸುವುದು. ಅಂದ್ರೆ ಇದು ನಮ್ಗೆ ಯಾವ ರೀತಿ ನಾವು ಮಾಡ್ಬೇಕು, ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಕೂಡ ನಾವು ಅಗ್ನಿ ಅಂದ್ರೆ ನಮ್ಗೆ ಬೆಳಕನ್ನು ಕೊಡುವುದು ಸೂರ್ಯ, ಸಾಯಂಕಾಲ ಚಂದ್ರ ಅಂತ ಅದು ಭಗವಂತನ ದೇಹದ ಪ್ರಜ್ವಲಿತ ಅಗ್ನಿಯ ಇದರಿಂದ ನಮ್ಗೆ ಆ ಒಂದು ಅಗ್ನಿಗೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸುವ ಮೂಲಕ ನಾವು ಆ ಇದರಲ್ಲಿ ಅಗ್ನಿಗೆ ಹವಿಸನ್ನ ಅರ್ಪಿಸುವುದು ಅಂತೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಆನಂತರ ಮನಸ್ಸಿನಲ್ಲಿಯೇ ಗಾಯತ್ರಿ ಜಪವನ್ನ ಮಾಡ್ತಾರೆ. ಆದರ್ಶ ಗೃಹಸ್ಥನಾಗಿ ಕೃಷ್ಣನು ಬಿಡದೆ ಗೃಹಸ್ಥನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ನಡೆಸ್ತಿದ್ದ. ಸೂರ್ಯೋದಯವಾದಾಗ ಮತ್ತು ಸೂರ್ಯದೇವನಿಗೆ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಒಂದು ನಮ್ಮಲ್ಲಿ ಪವರ್ ಬಿಲ್ ಕಟ್ಟಿಲ್ಲ ಅಂದ್ರೆ ಫ್ಯೂಸ್ ತಗೊಂಡು ಹೋಗ್ತಾರೆ. ಆದ್ರೆ ನಿರಂತರವಾಗಿ ನಮ್ಗೆ ಬೆಳಕನ್ನ ಕೊಡ್ತಾ ಇರುವ ಸೂರ್ಯ ಆ ಭಗವಂತನದ್ದೇ ಒಂದು ಶಕ್ತಿ. ಹಾಗಿರುವಾಗ ಅಂತ ಸೂರ್ಯದೇವನಿಗೆ ಕೂಡ ನಾವು ನಮ್ಮ ಕೃತಜ್ಞತೆಯನ್ನ ನಾವು ಸಲ್ಲಿಸ್ಬೇಕು. ಆ ರೀತಿ ಕೃಷ್ಣ ಅಲ್ಲಿ ತೋರಿಸ್ತಾರೆ. ಸೂರ್ಯದೇವನಿಗೆ ನಿರ್ದಿಷ್ಟ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. ಸೂರ್ಯದೇವನು ವೈದಿಕ ಧರ್ಮ ಗ್ರಂಥಗಳಲ್ಲಿ ಹೆಸರಿಸಿರುವ ಇತರ ದೇವತೆಗಳಿಗೂ ಕೃಷ್ಣನ ದೇಹದ ವಿವಿಧ ಅಂಗಾಂಗಗಳೆಂದು ವರ್ಣಿಸಲಾಗಿದೆ. ಹಾಗೆ ದೇವತೆಗಳಿಗೆ, ಮಹರ್ಷಿಗಳಿಗೆ ಮತ್ತು ಪಿತೃಗಳಿಗೆ ಗೌರವನ್ನ ಅರ್ಪಿಸುವುದು ಗೃಹಸ್ಥನಾದವನ ಕರ್ತವ್ಯ. ನಿನ್ನೆ ನಾವು ನೋಡಿದ್ವಿ, ನಿನ್ನೆ ಅಧ್ಯಾಯದಲ್ಲಿ ಅಲ್ಲಿ ಪಂಚಯಜ್ಞಗಳನ್ನ ಮಾಡ್ತಾ ಇದ್ದ. ಅಂದ್ರೆ ನಮ್ಮಿಂದ ಏನೇನೋ ತಪ್ಪು ಪಾಪಗಳು ಅಂದ್ರೆ ಕೆಲವು ನಮ್ಮ ಆ ನೀರಲ್ಲಿ ಕೂಡ ಸೂಕ್ಷ್ಮ ಜೀವಿಗಳು ಎಷ್ಟೊಂದು ಇರ್ತವೆ. ಅದೇ ರೀತಿ ಅಗ್ನಿ, ನಾವು ಅಡಿಗೆ ಮಾಡ್ಬೇಕಾದ್ರೆ ಅಗ್ನಿಯನ್ನು ಹೊತ್ತಿಸುವಾಗ ಅಲ್ಲಿ ಎಷ್ಟೊಂದು ಸೂಕ್ಷ್ಮ ಜೀವಿಗಳು ಅದರಲ್ಲಿ ಸುಟ್ಟು ಹೋಗ್ತವೆ. ಹಾಗಾಗಿ ನಮ್ಮಿಂದ ತಿಳಿದೇವು ಎಷ್ಟೊಂದು ಪಾಪ ಕಾರ್ಯಗಳು ಘಟಿಸ್ತವೆ. ಹಾಗಾಗಿ ನಾವು ಅಂತ ದೇವತೆಗಳಿಗೆ ನಾವು ಯಜ್ಞದ ಮೂಲಕ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅಂತೇಳಿ ಇಲ್ಲಿ ಅದೇ ರೀತಿ ನಮ್ಗೆ ಋಣ ಇರ್ತದೆ. ಪಿತೃ ಋಣ, ದೇವ ಋಣ ಇದೆಲ್ಲ ಇರುತ್ತೆ. ಹಾಗಾಗಿ ಋಷಿ ಋಣ ಅಂದ್ರೆ ನಮ್ಗೆ ಇಷ್ಟೊಂದು ವೇದಗಳನ್ನ ವೇದವ್ಯಾಸರು ನಮ್ಗೆ ಕೊಟ್ಟಿದ್ದಾರೆ. ಆ ಋಣ ನಮ್ಗೆ ಇರತ್ತೆ. ಅದೇ ರೀತಿ ದೇವತೆಗಳಿಂದ ನಾವು ಎಷ್ಟೊಂದು ಗಾಳಿ ಬೆಳಕು ಎಲ್ಲ ಯಥೇಚ್ಛವಾಗಿ ಪಡ್ಕೊಳ್ತೇವೆ, ಆ ಋಣ ಇರ್ತದೆ. ಅದೇ ರೀತಿ ಪಿತೃಗಳು, ಅವರಿಗೆ ಕೂಡ ನಾವು ಈ ದೇಹವನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ದೇಹದಲ್ಲಿದ್ದು ಭಗವಂತನ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧನ ಶರೀರವನ್ನ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಒಂದು ಗೌರವವನ್ನ ಅರ್ಪಿಸುವುದು ಒಂದು ಗೃಹಸ್ಥನಾದವನ ಕರ್ತವ್ಯ. ಅದಕ್ಕೆ ಇಲ್ಲಿ ಪಂಚಶೂನ ಅಂದ್ರೆ ಪಂಚ ಮಹಾ ಯಜ್ಞ ಅಂತ ಹೇಳ್ತದೆ. ಆ ಒಂದು 5 ಬಗೆಯ ಇವರಿಗೆ ನಾವು ಗೌರವವನ್ನ ಸಲ್ಲಿಸುವುದು ಪ್ರತಿಯೊಂದು ಗೃಹಸ್ಥನ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಜಿ ಓದಿಸಿ ಮಾತಾಜಿ. ಇದು ಆಯ್ತಾ ಈ ಪ್ಯಾರ? ಇಲ್ಲ ಮಾತಾಜಿ, ಇದು ಆಗ್ಬೇಕು. ಓದಿಸಿ. ಕಮಲಾ ಭಟ್ ಮಾತಾಜಿ ಓದಿ. ಕಮಲಾ ಎಸ್ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರಭುವು ಈ ಪ್ರಪಂಚದಲ್ಲಿ ಮಾಡಬೇಕಾದ ನಿಗದಿತ ಕರ್ತವ್ಯವೇನೂ ಇಲ್ಲ. ಆದರೂ ಅವನು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುವ ಸಾಮಾನ್ಯ ಮನುಷ್ಯನಂತೆ ನಡೆದುಕೊಳ್ಳುತ್ತಾನೆ. ವೈದಿಕ ಧಾರ್ಮಿಕ ವಿಧಿಗಳಿಗೆ ಅನುಸಾರವಾಗಿ ಪ್ರಭುವು ದೇವತೆಗಳಿಗೆ ಗೌರವವನ್ನು ಸೂಚಿಸುತ್ತಿದ್ದ. ದೇವತೆಗಳಿಗೂ ಪೂರ್ವಿಕರಿಗೂ ಮಾಡುವ ಪೂಜೆಯನ್ನು ನಿಯಂತ್ರಿಸುವ ತತ್ವಕ್ಕೆ ಹೆಸರು. ಹೀಗೆಂದರೆ ಸಂತೋಷ ಪಡಿಸುವುದು ಎಂದು ಅರ್ಥ. ಯಾವುದೇ ಮನುಷ್ಯನ ಪಿತೃಗಳು ಇನ್ನೊಂದು ಲೋಕದಲ್ಲಿ ಶರೀರವನ್ನು ಪಡೆಯಬೇಕಾಗಬಹುದು. ಆದರೆ ತರ್ಪಣವನ್ನು ಕೊಡುವುದರಿಂದ ಅವರು ಎಲ್ಲಿಯೇ ಇರಲಿ ಸಂತೋಷ ಪಡುತ್ತಾರೆ. ತನ್ನ ಸಂಸಾರದವರನ್ನು ಸಂತೋಷ ಪಡಿಸುವುದು ಗೃಹಸ್ಥನ ಕರ್ತವ್ಯ. ತರ್ಪಣವನ್ನು ನೀಡುವುದರಿಂದ ಅವನು ಪಿತೃಗಳಿಗೂ ಸಂತೋಷವನ್ನು ಉಂಟು ಮಾಡಬಹುದು. ಪರಿಪೂರ್ಣ ಆದರ್ಶ ಗೃಹಸ್ಥನಾಗಿ ಶ್ರೀಕೃಷ್ಣನು ತರ್ಪಣ ನೀಡುವ ಪದ್ಧತಿಯನ್ನು ಅನುಸರಿಸಿ ತನ್ನ ಕುಟುಂಬದಲ್ಲಿ ವಯಸ್ಸಾದ ಹಿರಿಯರಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕನ್ನಡ ಜ್ಯೋತಿಷ್ಯ ಮಾತಾಜಿ ಓದಿ. ಕನ್ನಡ ಜ್ಯೋತಿಷ್ಯದ ಮಾತಾಜಿ ಚಿತ್ರಮೋಹಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದರ ನಂತರ ಅವನ ಕರ್ತವ್ಯ ಬ್ರಾಹ್ಮಣರಿಗೆ ಗೋದಾನ ಮಾಡುವುದು.
ಕೃಷ್ಣನು 13,084 ಗೋವುಗಳನ್ನು ದಾನ ಮಾಡುತ್ತಿದ್ದನು. ಅವುಗಳಲ್ಲಿ ಪ್ರತಿಯೊಂದಕ್ಕೂ ರೇಷ್ಮೆಯ ಹೊದಿಕೆ ಮತ್ತು ಮುತ್ತಿನ ಸರ, ಅವುಗಳ ಕೊಂಬುಗಳಿಗೆ ಚಿನ್ನದ ತಗಡು, ಅವುಗಳ ಗೊರಸುಗಳಿಗೆ ಬೆಳ್ಳಿ ತಗಡು, ಅವುಗಳೊಂದಿಗೆ ಅವುಗಳ ಚೊಚ್ಚಲು ಕರುಗಳಿದ್ದರಿಂದ ಹಾಲನ್ನು ಕೊಡುತ್ತಿದ್ದವು ಮತ್ತು ಸಾಧು ಸ್ವಭಾವದವಾಗಿದ್ದವು. ಬ್ರಾಹ್ಮಣರಿಗೆ ಹಸುಗಳನ್ನು ದಾನವಾಗಿ ಕೊಟ್ಟಾಗ ಅವರಿಗೆ ಸೊಗಸಾದ ರೇಷ್ಮೆ ವಸ್ತ್ರಗಳನ್ನು, ಕೃಷ್ಣಾಜಿನವನ್ನು, ಸಾಕಷ್ಟು ಪ್ರಮಾಣದಲ್ಲಿ ಎಳ್ಳನ್ನು ಕೊಡಲಾಯಿತು. ಪ್ರಭುವನ್ನು ಗೋಬ್ರಾಹ್ಮಣ ಹಿತಾಯ ಚ ಎಂದು ಕರೆಯುತ್ತಾರೆ. ಹೀಗೆಂದರೆ ಗೋಬ್ರಾಹ್ಮಣರಿಗೆ ಹಿತವನ್ನು ಮಾಡುವುದು ಅವನ ಮೊದಲನೆಯ ಕರ್ತವ್ಯ. ಆದುದರಿಂದ ಅವನು ಶ್ರೀಮಂತ ಅಲಂಕಾರಗಳು ಮತ್ತು ಇತರ ವಸ್ತುಗಳೊಡನೆ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು. ಅನಂತರ ಎಲ್ಲ ಜೀವಿಗಳ ಕಲ್ಯಾಣವನ್ನು ಬಯಸಿ ಅವನು ರೇಷ್ಮೆ, ಅಗ್ನಿ, ಜೇನು ತುಪ್ಪ, ಚಿನ್ನ, ಆಭರಣಗಳು ಇಂತಹ ಮಂಗಳ ವಸ್ತುಗಳನ್ನು ಮುಟ್ಟುತ್ತಿದ್ದನು. ಪ್ರಭುವು ಸಹಜವಾಗಿಯೇ ತನ್ನ ದಿವ್ಯ ದೇಹದ ಪರಿಪೂರ್ಣ ಆಕಾರದಿಂದ ಬಹು ಸುಂದರನಾಗಿದ್ದರೂ ಪೀತಾಂಬರವನ್ನುಟ್ಟು ಕೌಸ್ತುಭ ಆಭರಣಗಳ ಸರವನ್ನು ಧರಿಸುತ್ತಿದ್ದನು. ಅವನು ಪುಷ್ಪಮಾಲೆಗಳನ್ನು ಧರಿಸುತ್ತಿದ್ದ, ತನ್ನ ದೇಹಕ್ಕೆ ಶ್ರೀಗಂಧವನ್ನು ಲೇಪಿಸಿಕೊಳ್ಳುತ್ತಿದ್ದ ಮತ್ತು ಇಂತಹದೇ ಪ್ರಸಾದನಗಳಿಂದ ಮತ್ತು ಆಭರಣಗಳಿಂದ ಅಲಂಕರಿಸಿಕೊಳ್ಳುತ್ತಿದ್ದ. ಪ್ರಭುವಿನ ದಿವ್ಯ ದೇಹದಿಂದ ಆಭರಣಗಳೇ ಇನ್ನೂ ಸುಂದರವಾಗಿ ಆಗುತ್ತಿದ್ದವು ಎಂದು ಹೇಳಲಾಗಿದೆ. ಹೀಗೆ ತನ್ನನ್ನು ಅಲಂಕರಿಸಿಕೊಂಡು ಪ್ರಭುವು ಗೋವುಗಳ ಮತ್ತು ಕರುಗಳ ಅಮೃತ ಶಿಲೆಯ ವಿಗ್ರಹಗಳನ್ನು ದರ್ಶನ ಮಾಡಿ ಭಗವಂತನ ಅಥವಾ ಶಿವನಂತಹ ದೇವತೆಗಳಂತಹ ದೇವಾಲಯಕ್ಕೆ ಹೋಗಿ ಬರುತ್ತಿದ್ದನು. ಅನೇಕ ಮಂದಿ ಬ್ರಾಹ್ಮಣರು ತಮ್ಮ ಬೆಳಗಿನ ಉಪಹಾರಕ್ಕೆ ಮೊದಲು ಪ್ರಭುವನ್ನು ಕಾಣಲು ಪ್ರತಿನಿತ್ಯವೂ ಬರುತ್ತಿದ್ದರು. ಅವರು ಅವನನ್ನು ಕಾಣಲು ಉತ್ಸುಕರಾಗಿರುತ್ತಿದ್ದರು. ಅವನು ಅವರನ್ನು ಸ್ವಾಗತಿಸುತ್ತಿದ್ದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. 7 minutes ಇದೆ. ಓಕೆ ಸಾರಿ, ಆಲ್ರೆಡಿ ನಾನು ಅದು ಹೇಳಿದೆ ಅವಾಗ್ಲೇ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಒಂದ್ ನಿಮಿಷ, ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರಭು ಈ ಪ್ರಪಂಚದಲ್ಲಿ ಮಾಡಬೇಕಾದ ನಿಗದಿತ ಕರ್ತವ್ಯವೇನೂ ಇಲ್ಲ ಅಲ್ವಾ? ಭಗವಂತನಿಗೆ ಯಾವುದು ಮಾಡ್ಬೇಕಾಗಿಲ್ಲ. ಆದರೂ ಅವನು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುವ ಸಾಮಾನ್ಯ ಮನುಷ್ಯನಂತೆ ನಡೆದುಕೊಳ್ಳುತ್ತಾನೆ. ವೈದಿಕ ಧಾರ್ಮಿಕ ವಿಧಿಗಳಿಗೆ ಅನುಸಾರವಾಗಿ ಪ್ರಭು ದೇವತೆಗಳಿಗೆ ಗೌರವವನ್ನ ಸೂಚಿಸ್ತಾರೆ. ದೇವತೆಗಳಿಗೂ ಪೂರ್ವಿಕರಿಗೂ ಮಾಡುವ ಪೂಜೆಯನ್ನ ನಿಯಂತ್ರಿಸುವ ತತ್ವಕ್ಕೆ ತರ್ಪಣ ಅಂತ ಹೇಳ್ತಾರೆ. ನಾವು ಈಗ ಪಿತೃಪಕ್ಷ ನಾವು ತರ್ಪಣ ಕೊಡ್ತೇವೆ, ಎಲ್ಲರಿಗೆ ಗೊತ್ತು ತರ್ಪಣ ಅಂದ್ರೆ ಏನು ಅಂತ ಅಲ್ವಾ? ಪಿತೃಪಕ್ಷ ಆದಾಗ ಇದರಲ್ಲಿ ಡೈಲಿ ನಾವು ಪಿತೃಗಳಿಗೆ ತರ್ಪಣ ಕೊಡ್ಬೇಕು ಹೇಳ್ತಾರೆ. ಅಂದ್ರೆ ಅದೊಂದು ಗೌರವ ಸೂಚಿಸುವಂತದ್ದು ನಮ್ಗೆ. ಹೀಗೆಂದರೆ ಸಂತೋಷ ಪಡಿಸುವುದು ಎಂದರ್ಥ. ಯಾವುದೇ ಮನುಷ್ಯನ ಪಿತೃಗಳು ಇನ್ನೊಂದು ಲೋಕದಲ್ಲಿ ಶರೀರವನ್ನು ಪಡೆಯಬೇಕಾಗಬಹುದು. ಆದರೆ ತರ್ಪಣವನ್ನು ಕೊಡುವುದರಿಂದ ಅವರು ಎಲ್ಲಿಯೇ ಇರಲಿ ಸಂತೋಷ ಪಡುತ್ತಾರೆ. ತನ್ನ ಸಂಸಾರದವರನ್ನ ಸಂತೋಷ ಪಡಿಸುವುದು ಗೃಹಸ್ಥನ ಕರ್ತವ್ಯ. ಹೇಗೆ ನಾವು ಮನೆಯಲ್ಲಿ ನಾವು ಯಾವ ರೀತಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ನಾವು ಸಂತೋಷ ಪಡಿಸ್ತೇವೆ, ಅದೇ ರೀತಿ ನಮ್ಮ ಪಿತೃಗಳಿಗೆ ಕೂಡ ನಾವು ಸಂತೋಷ ಪಡಿಸ್ಬೇಕು. ಅವರು ಬೇರೆ ಒಂದು ದೇಹದಲ್ಲಿ ಇರ್ಬೋದು, ಆದ್ರೆ ಕೂಡ ನಮ್ಗೆ ಋಣ ಇರುತ್ತೆ. ಆ ಋಣವನ್ನ ನಾವು ತೀರಿಸ್ಬೇಕಾದ್ರೆ ಅವರಿಗೆ ತರ್ಪಣ ಕೊಡುವ ಮೂಲಕ ಅವರಿಗೆ ಸಂತೋಷ ಪಡಿಸ್ಬೋದು ಅಂತ. ಹಾಗೇನೆ ಅದು ಗೃಹಸ್ಥನಾದವನ ಕರ್ತವ್ಯ. ತರ್ಪಣವನ್ನ ನೀಡುವುದರಿಂದ ಅವನು ಪಿತೃಗಳಿಗೂ ಸಂತೋಷವನ್ನು ಉಂಟು ಮಾಡಬಹುದು. ಪರಿಪೂರ್ಣ ಆದರ್ಶ ಗೃಹಸ್ಥನಾಗಿ ಶ್ರೀಕೃಷ್ಣನು ತರ್ಪಣ ನೀಡುವ ಪದ್ಧತಿಯನ್ನು ಅನುಸರಿಸಿ ತನ್ನ ಕುಟುಂಬದಲ್ಲಿ ವಯಸ್ಸಾದ ಹಿರಿಯರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸಿದನು. ಅಂದ್ರೆ ಇದು ನಾವು ಕೂಡ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಭಗವಂತ ನಮ್ಗೆ ಮಾಡಿ ತೋರಿಸ್ತಾ ಅವ್ರು ಯಾವ ರೀತಿ ನಾವು ಇರ್ಬೇಕು ಅಂತ ಜೀವನ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಇದರ ನಂತರ ಅವನ ಕರ್ತವ್ಯ ಬ್ರಾಹ್ಮಣರಿಗೆ ಗೋದಾನ ಮಾಡೋದು. ಆಮೇಲೆ ತರ್ಪಣ ಕೊಟ್ಟಾದ್ಮೇಲೆ ಗೋಗಳ ದಾನ ಎಷ್ಟೊಂದು 13,084 ಗೋವುಗಳು, ಅದು ಕೂಡ ಹೇಗೆ ರೇಷ್ಮೆ ಹೊದಿಕೆ, ಮುತ್ತಿನ ಸರ, ಕೊಂಬುಗಳಿಗೆ ಚಿನ್ನದ ತಗಡು, ಗೊರಸುಗಳಿಗೆ ಬೆಳ್ಳಿ ತಗಡು, ಈ ರೀತಿ ಅಂದ್ರೆ ಇಲ್ಲಿ ಕೆಲವು ಹೇಗಿರ್ತದೆ ಅಂತ ಹೇಳಿದ್ರೆ ಇನ್ನೇನು ಅದರಿಂದ ಇನ್ನು ಕರು ಹಾಕೋದಿಲ್ಲ, ಆ ರೀತಿ ಇದು ಲಾಸ್ಟ್ ಕರು ಆಗ್ಬೋದು, ಏಜ್ ಆಗಿದೆ, ಇನ್ನು ಗೋದಾನ ಮಾಡುವ ಅಂತ ಇರ್ತೇವೆ. ಆದ್ರೆ ಅಲ್ಲಿ ಹಾಗಲ್ಲ. ಭಗವಂತ ಯಾವ ರೀತಿ ಅಂದ್ರೆ ಚೊಚ್ಚಲ ಕರು, ಅದು ಜಸ್ಟ್ ಫಸ್ಟ್ ಕರು ಹಾಕ್ತದೆ ನೋಡಿ, ಅಂತ ಒಂದು ಗೋವನ್ನ ಅವನು ದಾನ ಮಾಡ್ತಾ ಇದ್ದ. ಅಂದ್ರೆ ಕೊಟ್ಟವರಿಗೂ ಮತ್ತೆ ಅದರಿಂದ ಉಪಯೋಗ ಆಗ್ಬೇಕು. ಆ ರೀತಿ ಚೊಚ್ಚಲ ಕರುಗಳಿದ್ದರಿಂದ ಹಾಲುಗಳನ್ನ ಕೊಡ್ತಿದ್ದು ಮತ್ತು ಸಾಧು ಸ್ವಭಾವದವಾಗಿದ್ದವು ಅಂತ ಬ್ರಾಹ್ಮಣರಿಗೆ ಹಸುಗಳನ್ನ ದಾನವಾಗಿ ಕೊಟ್ಟಾಗ ಅವರಿಗೆ ಕೂಡ ಸೊಗಸಾದ ರೇಷ್ಮೆ ವಸ್ತ್ರಗಳನ್ನ, ಕೃಷ್ಣಾಜಿನವನ್ನ, ಸಾಕಷ್ಟು ಪ್ರಮಾಣದಲ್ಲಿ ಎಳ್ಳನ್ನ ಕೂಡ ದಾನ ಮಾಡ್ತಾ ಇದ್ದ.
ಅದಕ್ಕೆ ಭಗವಂತ ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿದ್ರೆ ಗೋ ಮತ್ತೆ ಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡುವುದು ಅವನ ಮೊದಲ ಕರ್ತವ್ಯ ಅಂತ ಹೇಳ್ಕೊಂಡು, ಅಂದ್ರೆ ಬ್ರಾಹ್ಮಣರು ಈ ವೇದಗಳನ್ನ ತಿಳಿತಾರೆ, ಆ ವೇದಗಳನ್ನ ಪ್ರಚಾರ ಮಾಡ್ತಾರೆ. ಆ ವೇದಗಳು ಭಗವಂತನ ಬಗ್ಗೆ ಹೇಳುದು, ವೇದಗಳ ಗುರಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು. ನಮ್ಮ ಏನು ಒಂದು ಮೂಲ ಸ್ವರೂಪ ಏನಿದೆ ಆ ಒಂದು ಸ್ವರೂಪ ಸ್ಥಿತಿಯನ್ನ ನಾವು ಪಡ್ಕೊಳ್ಳುವಂಥದ್ದು ಆ ವೇದಗಳನ್ನ ತಿಳ್ಕೊಂಡಾಗ ಮಾತ್ರ. ಹಾಗಾಗಿ ಭಗವಂತರಿಗೆ ಮತ್ತೆ ಬ್ರಾಹ್ಮಣ ಇಬ್ಬರೂ ಕೂಡ ಅವರ ಒಂದು ಹಿತವನ್ನ ಬಯಸ್ತಾನೆ ಅಂತ ಹೇಳ್ಕೊಂಡು, ಆದ್ರೆ ಭಗವಂತ ಸಮೋಹಂ ಸರ್ವಭೂತೇಶು ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಾನೆ. ಆದ್ರೂ ಗೋಬ್ರಾಹ್ಮಣರಿಗೆ ಒಂದು ಜಾಸ್ತಿ ಅವನಿಗೆ ಆಸ್ತೆ ಅಂತ ಹೇಳಿ ಇಲ್ಲಿ. ಹೀಗೆಂದರೆ ಗೋಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡುವುದು ಅವನ ಮೊದಲ ಕರ್ತವ್ಯ. ಆದುದರಿಂದ ಅವನು ಶ್ರೀಮಂತ ಅಲಂಕಾರಗಳು ಮತ್ತು ಇತರ ವಸ್ತುಗಳೊಡನೆ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದ. ಆನಂತರ ಎಲ್ಲಾ ಜೀವಿಗಳ ಕಲ್ಯಾಣವನ್ನ ಬಯಸಿ ಅವನು ರೇಷ್ಮೆ, ಅಗ್ನಿ, ಜೇನುತುಪ್ಪ ಈ ರೀತಿ ಈ ಮಂಗಳ ವಸ್ತುಗಳು ಇದನ್ನ ಮುಟ್ತಾ ಇದ್ದಂತೆ. ಪ್ರಭುವು ಸಹಜವಾಗಿ ತನ್ನ ದಿವ್ಯ ದೇಹದ ಪರಿಪೂರ್ಣ ಆಕಾರದಿಂದ ಬಹು ಸುಂದರನಾಗಿದ್ರು ಕೂಡ ಪೀತಾಂಬರವನ್ನ ಉಟ್ಟು ಕೌಸ್ತುಭ ಆಭರಣಗಳನ್ನ ಧರಿಸ್ತಾ ಇದ್ದ. ಪುಷ್ಪ ಮಾಲೆಗಳನ್ನ, ವನಮಾಲಿ ಅಂತಾನೆ ಹೇಳ್ತೇವೆ ಅಲ್ವಾ, ಪುಷ್ಪ ಮಾಲೆಗಳನ್ನ ಧರಿಸುತ್ತಿದ್ದ. ತನ್ನ ದೇಹಕ್ಕೆ ಶ್ರೀಗಂಧವನ್ನ ಲೇಪಿಸಿಕೊಳ್ತಾ ಇದ್ದ ಮತ್ತು ಇಂತಹದೇ ಪ್ರಸಾದನಗಳಿಂದ ಮತ್ತು ಆಭರಣಗಳಿಂದ ಅಲಂಕರಿಸಿಕೊಳ್ತಾ ಇದ್ದ. ಪ್ರಭುವಿನ ದಿವ್ಯ ದೇಹದಿಂದ ಆಭರಣಗಳೇ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ದವು ಅಂತೇಳಿ ಹೇಳಲಾಗುತ್ತೆ. ಹೀಗೆ ತನ್ನನ್ನ ಅಲಂಕರಿಸಿಕೊಂಡು ಅಂತ ಹೇಳಿದ್ರೆ, ಒಂದು ರತ್ನ ಇದ್ರೆ ಆ ರತ್ನವನ್ನ ಸಪರೇಟ್ ಆಗಿ ನೋಡುವಾಗ ಅಷ್ಟು ಸುಂದರ ಕಾಣುದಿಲ್ಲ. ಅದನ್ನ ಚಿನ್ನದಲ್ಲಿ ಕಟ್ಟಿದಾಗ ಇನ್ನ ಅದರ ಚೆಲುವು ಜಾಸ್ತಿ ಆಗ್ತದೆ. ಅದೇ ರೀತಿ ಇಲ್ಲಿ ಭಗವಂತನ ದೇಹಕ್ಕೆ ಆ ಆಭರಣಗಳು ಇನ್ನ ಸುಂದರವಾಗಿ ಕಾಣ್ತಾ ಇದ್ದವು ಅಂತೇಳಿ. ಹೀಗೆ ತನ್ನನ್ನು ಅಲಂಕರಿಸಿಕೊಂಡು ಪ್ರಭು ಗೋವುಗಳ ಮತ್ತು ಕರುಗಳ ಅಮೃತ ಶಿಲೆಯ ವಿಗ್ರಹವನ್ನ ದರ್ಶನ ಮಾಡಿ ಬರ್ತಾ ಇದ್ದ. ಭಗವಂತನ ಅಥವಾ ಶಿವನಂತಹ ದೇವತೆಗಳಂತಹ ದೇವಾಲಯಕ್ಕೆ ಹೋಗಿ ಬರ್ತಾ ಇದ್ದ. ಅನೇಕ ಮಂದಿ ಬ್ರಾಹ್ಮಣರು ತಮ್ಮ ಬೆಳಗಿನ ಉಪಹಾರಕ್ಕೆ ಮೊದಲು ಪ್ರಭುವನ್ನು ಕಾಣಲು ಪ್ರತಿನಿತ್ಯವೂ ಬರುತ್ತಿದ್ದರು. ಅಂದ್ರೆ ಅವರ ದರ್ಶನ ಮಾಡ್ಲಿಕ್ಕೆ ಬೇರೆ ಇತರರು ಕೂಡ ಅಲ್ಲಿ ಬ್ರಾಹ್ಮಣರು ಬರ್ತಾ ಇದ್ರು. ಅವರು ಅವನನ್ನು ಕಾಣಲು ಉತ್ಸುಕರಾಗಿರ್ತಾ ಇದ್ರು ಮತ್ತು ಅವನು ಅವರನ್ನು ಸ್ವಾಗತಿಸ್ತಾ ಇದ್ದ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಟೈಮ್ ಆಯ್ತಲ್ಲ? ಹಾ, ಓಕೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಬಂದಿರುವ ಎಲ್ಲರಿಗೂ ಧನ್ಯವಾದಗಳು. ಓದಿದ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು. 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 ಮಾತಾಜಿ ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿಯನ್ನು